ತುಳುನಾಡದ ಧರ್ಮವರಿಂದ ಲೋಕೊರ್ಮೆ ಧರ್ಮವರಿಯು ಪಂಪಿನ ಸಂದೇಶದೊಟ್ಟಿಗೂ ಈ ತುಳುನಾಡಿಗೆ ಮೇಲ್ಸರತ ಮರ್ಯಾದೆ ಕೊರ್ತಿನ ಮಾಗನದ ದೇವರಾಯನ ಸೋಮನಾಥನ ಮನಸಾರ ಸುಗಿತೊಂದು ಸೀಮೆ ದೇವರಾಯನ ಕೋಲೂರು ಶಂಕರನಾರಾಯಣ ದೇವರಿಗೆ ತೆರೆದಗ್ಗಾದು ಗ್ರಾಮದ ಸತ್ಯೋಲಯನ ಅರಸು ಬೈಂದೋಷ್ಣಾಯ ಹೊಸಭೂತ ಬಂಟ ದೈವಲೆಗೆ ಬೇರಿ ಬಗ್ಗಾದ ಕರಿಗಂಧ ಗಂಧ ಪೂಜನ ಕೊರಗಜ್ಜನ ಮನಸಾರ ಎನ್ನೊಂದು ನರಮಾನಿಯಾದ ಪುಟ್ಟದು ಕಾಯನು ಬುಡ್ದು ಮಾಯನು ಸೇರೊಂದಿನ ಮಹಾನೀಯರನ್ನು ನೆನವರಿಕೆ ಮಲ್ತೊಂದು ತುಳುನಾಡದ ಮೂಲ ಸತ್ಯ ಆಯ್ನ ನಾಗಬೆಮ್ಮೆರನ ಆಶೀರ್ವಾದ ತೆತ್ತೊಂದು ವಿಘ್ನ ವಿನಾಶಕನ ಪ್ರಾರ್ಥನೆ ಮಲ್ತೊಂದು ಲೇಸಿನ ಶುರು ಮಲ್ಪೆರೆ ಬತ್ತಿಂಚಿ ಹಿರಿಯರ ಕಡ್ಡ ಅನ್ನುವುದೆತ್ತೊಂದು ಇನ್ನು ನಮ್ಮ 24 ವರ್ಷದ ದುಂಬು ಶುರುವಾಯಿನ ಜೈ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ ಕಕ್ಕೆಮಜಲು ರಾಮನಗರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತತ್ವ ಸಿದ್ಧಾಂತಡು ಬಾಲಗಂಗಾಧರ ತಿಲಕರ್ನ ಪ್ರೇರಣೆ ಶುರುವಾಯಿನ ಕೂಟದ 25ನೇ ವರ್ಷದ ಬೊಲ್ಲಿ ಪರ್ಬದ ಲೇಸಿದ ಧರ್ಮ ಚೌಡಿದ ಎದುರು ಸೇರಿದ ನೆರಪುರ ಬತ್ತದುಲ್ಲೆರು ನನ್ನ ಒಂತೆ ಪುರ್ತುಡೆ ಈ ಸಭಾ ಕಾರ್ಯಕ್ರಮ ಪ್ರಾರಂಭ ಆಪುಂಡು ಎಡ್ಡ ರೀತಿ ನಡಪೇರೆ ಬೋಡದು ಪ್ರಾರ್ಥನೆ ಮಲ್ಪುನ ನಮ್ಮ ಕಟ್ಟೆ ಅಂಚಾದ ಪ್ರಾರ್ಥನೆ ದೊಡ್ಡಗೂ ಚಾವಡಿಗೆ ಬರೋದಿಲ್ಲೇರು ಕುಮಾರಿ ಜೀವಿತ ಶ್ರೀ ಕುಮಾರಿ ದೀಕ್ಷಿತ ಮೊಕ್ಕಲು ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದುಗೂಡಿ ಬನ್ನಿ ಒಂದುಗೂಡಿ ಬನ್ನಿ ಮಾತೃಭುವಿಯ ವಿಚ್ಛಿದ್ರಗೊಳಿಸಿರೈ ಕ್ಷುದ್ರ ಆರ್ಯ ಸಂಚು ಪ್ರಳಯ ರುದ್ರ ನುಡಿಗಣ್ಣ ತೆರೆಸಿರೈ ಹರಿಸಿ ಪ್ರಖರ ಮಿಂಚು ಶಸ್ತ್ರ ಶಾಸ್ತ್ರಗಳ ಅಸ್ತ್ರ ಚಾಲನೆಗೆ ಸಿದ್ಧರಾಗಿ ಬನ್ನಿ ಸಿದ್ಧರಾಗಿ ಬನ್ನಿ ಭರತ ಭೂಮಿಯಲ್ಲಿ ಭರದಿ ಭೋರಿಡಲಿ ದಿವ್ಯ ಪಾಂಚಜನ್ಯ ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಜನಿಸಿದವರೇ ಧನ್ಯ ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವ ಮುಡಿಪು ನೀಡ ಬನ್ನಿ ಮುಡಿಪು ನೀಡ ಬನ್ನಿ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದುಗೂಡಿ ಬನ್ನಿ ಒಂದುಗೂಡಿ ಬನ್ನಿ ಭಾರತ ಮಾತೆಯನ್ನು ಮನಸಾರ ಸುಗಿತಿನ ಜೀವಿತ ಶ್ರೀ ಬಕ ದೀಕ್ಷಿತ ಮೊಕ್ಲೆಗೆ ಎಡ್ಡೆಪ್ಪಿಯನ್ನೊಂದು ನನ್ನ ದುಂಬಗೆ ಬತ್ತಿಂಚು ಬಿನ್ನೇರನಿ ಎದುಕೊನ್ನ ಕ್ರಮ ಮೋಕೆಡೆ ಎದುಕೊನೆರ ಬರೊಂದಿಲ್ಲೇರೆ ಕೂಟದ ಕಾರ್ಯಂತರಾಯನ ಶಿವಪ್ರಸಾದ್ ಕಕ್ಕೆಮಜಲು ಬೇರೆ ಹರಿ ಓಂ ಜೈ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ ಕಕ್ಕೆಮಜಲು ರಾಮನಗರ ಕರಿನ 24 ವರ್ಷದ ತುಂಬು ಕಕ್ಕೆಮಜಲ್ದ ಪರಿಸರಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆದ ಅರಟೆ ಬುಳೆದು ಬತ್ತದೆ ಎಲ್ಲೆಲ್ಲಿಯ ಜೋಕ್ಲಿಯನ್ನು ಸೇರ್ಪದೆ ಎಂಗಲ್ನ ದಿವಂಗತ ವಸಂತ್ ಶೆಟ್ಟಿಗಾರ್ ಮೇರೆ ಒಂಜಿ ಸಂಘಟನೆ ಮಂತದೆ ನಮ್ಮ ಮಾತೆರ್ಲ ಗಣೇಶೋತ್ಸವ ಮನ್ಪುಗ ಕಕ್ಕೆಮಜಲ್ಡೆ ಗಣಪತಿ ದೀಕ ಮನ್ಪುಣ ಒಂಜಿ ಉದ್ದೇಶಡೆ ಮಾತಾ ಜೋಕ್ಲೆನೆ ಸೇರ್ಪದೆ ಇನಿ ತೂಯಿನ ಲಕ್ಕನೆ 25 ವರ್ಷ ಕರಿದು ಬೋಂಡು ಇನಿ ಸಂಘದ 25ನೇ ವರ್ಷದ ಗಣೇಶೋತ್ಸವ ಒಂಜಿ ಸಂಘದ ಹಿರಿಯ ಸದಸ್ಯರನ್ನ ಪ್ರಾಯ 40 ಆಸುಪಾಸು ಆತೆ ಎಲ್ಲೆಲ್ಲ ಜೋಕ್ಲೇನೆ ದಿವಂಗತ ವಸಂತ್ ಶೆಟ್ಟಿಗಾರ್ ಮೇರೆ ಸೇರ್ಪದೆ ಒಂಜಿ ಎಡ್ಡ ಸಂಸ್ಕಾರ ಕೊರ್ದು ಎಡ್ಡ ರೀತಿಡೆ ಬೆಲಿಪದೆ ಕರಿನ 14 ವರ್ಷದಿಂಚಿ ಈ ಅಸೈಗೋಲಿ ಪರಿಸರಡೆ ಸಾರ್ವಜನಿಕ ಗಣೇಶೋತ್ಸವ ಐತ ಜೊತೆಗಾದೆ ಧಾರ್ಮಿಕ ಪ್ರಜ್ಞೆ ಮೂಡುಡು ಸಮಾಜ ಬದಲಾವಣೆ ಆಡೋ ಪನ್ಪಣಂಜಿ ಉದ್ದೇಶಡೆ ಗಣೇಶೋತ್ಸವದೊಟ್ಟಿಗೆ ನಮ್ಮ ಈ ಒಂಜಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಅಲ್ಲ ಈ ಕಾರ್ಯಕ್ರಮಕ್ಕೆ ಜೋಡಣೆ ಮಂತೊಂದ ಇನ್ನಿತ ನಮ್ಮ ಪ್ರೀತಿದ ಲೆಪ್ಪುಗು ನಮ್ಮೊಟ್ಟಿಗೆ ಯಾಪಲ ಒಳ್ಳೆರೆ ಪ್ರತಿ ಕಾರ್ಯಕ್ರಮಗಳ ಪ್ರತಿ ವರ್ಷಲ ನಮ್ಮೊಟ್ಟಿಗೆ ಮಲ್ಲ ರೀತಿದ ಸಹಕಾರ ಕೊರದ್ದು ನಮ್ಮೊಟ್ಟಿಗೆ ಒಳ್ಳೆರೆ ಅಧ್ಯಕ್ಷ ಸ್ಥಾನಡೆ ಶ್ರೀ ಸುರೇಶ್ ಚೌಟ ಅಧ್ಯಕ್ಷರು ಬಂಟರ ಸಂಘ ಉಳ್ಳಾಲ ವಲಯ ಮೇರೆನ್ನೆ ಜೈ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ದ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದಿಲ್ಲ ಸುರೇಶ್ ಚೌಟರಿಗೆ ಚೇತನ್ ಶೆಟ್ಟಿಗಾರ್ ಬೇರೆ ಶಾಲ್ ಪಾರ್ದು ಮಾನಾದಿಗೆ ಮಲ್ಪಡೋದಕ್ಕೆ ಏನೊಂದಿಲ್ಲ
ಇನ್ನಿತ ಕಾರ್ಯಕ್ರಮದ ಉದ್ದೀಪನ ಮನ್ಪರುಳ್ಳರಿ ಗೌತಮ್ ಜೈನ್ ಯುವ ಅರಸರು ಮುಲ್ಕಿ ಅರಮನೆ ಎಂಗ್ಲ ಪ್ರೀತಿದ ಮೋಕೆದ ಲೆಪ್ಪೊಲೆಗೆ ಹೋಗೊರ್ದು ಸಮಯೋಚಿತವಾದ ವೈದ್ಯರಿ ಮುಲ್ಕಿದ ಭಾರಿ ಮಲ್ಲ ಕಂಬಳದ ರೂವಾರಿ ಪ್ರತಿಯೊಂದು ವರ್ಷಲ ಎಂಗ್ಲ ಕಾರ್ಯಕ್ರಮಕ್ಕೆ ಭಾರಿ ಮಲ್ಲ ರೀತಿಯ ಸಹಕಾರ ಕೊರದು ಈಗಲ 25 ವರ್ಷಕ್ಕೆ ಏನು ಕಾರ್ಯಕ್ರಮ ಬರ್ಪೆ ಪನ್ನೊಂದು ಇನ್ನು ಎಂಗ್ಲೊಟ್ಟಿಗೆ ಸಮಯೋಚಿತವಾದ ಈ ಕಾರ್ಯಕ್ರಮ ಸೇರೊಂದರೆ ಬೇರೆಲ್ಲ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತೇವೆ. ಗೌತಮ್ ಜೈನ್ ಬೇರೆಗೆ ಸಂದೀಪ್ ಶಾಲ್ಪಾರ್ದು ಮಾನಾದಿಗೆ ಮಲ್ಪಡೋದಕ್ಕೆ ಏನೊಂದಿಲ್ಲ ಮಲ್ಲ ಬಿಲ್ಲರ ಸಾಲ್ದೆ ನಮ್ಮ ರಾಯನ ಶ್ರೀ ಅಶೋಕ್ ರೈ ಬೆಲ್ಮಬರಿಕೆ ಆಡಳಿತ ಮುಕ್ತೇಶ್ವರ ಶ್ರೀ ಅರಸು ಹಿಂದುಷ್ಟಾಯ ಪಸಭೂತ ಬಂಟ ದೈವಸ್ಥಾನ ಬೆಲ್ಮಬರಿಕೆ ನಮ್ಮ ಊರ್ದ ದೈವದ ಒಂಜಿ ಮುತಾಲಿಕೆಡಿ ಬೆರ್ನ ಮುತಾಲಿಕೆ ನಡ್ತೊಂದುಂಡು ಪ್ರತಿ ವರ್ಷಲ ನಮ್ಮ ಗಣೇಶೋತ್ಸವಗೆ ಸಹಕಾರ ಕೊರೊಂದು ನಮ್ಮ ಈ ರಜತ ಮಹೋತ್ಸವಕ್ಕೆ 25 ಸೇವಾ ಕಾರ್ಯಕ್ರಮಗಳು ಬಂದದ ಆ 25 ಸೇವಾ ಕಾರ್ಯಕ್ರಮ ನಮ್ಮ ಊರದ ದೈವಸ್ಥಾನಲ್ಲ ಒಂಜಿ ಶುಚಿತ್ವ ಮನ್ಪಡ ಕಾರ್ಯಕ್ರಮಗಳು ಎಂಗಳು ಪೋಜಿತ್ತ ಆ ಸಂದರ್ಭಡ್ಲ ಎಂಗಳಿಗೆ ಸಂಪೂರ್ಣವಾದ ಎಡ್ಡ ರೀತಿ ಸಹಕಾರ ಕೊರತು ಇನಿ ನಮ್ಮ ಲೇಸರುಳ್ಳರಿ ಮೇರನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತೊಂದುಲ್ಲೆ ಅಶೋಕ್ ರೈ ಬೇರೆಗೆ ಸಚಿನ್ ಅಮೀನ್ ಬೇರೆ ಶಾಲುಪಾರ್ದು ಮಾನಾದಿಗೆ ಮಲ್ಪಡೋದಕ್ಕೆ ಏನೊಂದಿಲ್ಲ ಅಂಚನೆ ನಮ್ಮೊಟ್ಟಿಗೆಲ್ಲರೇ ಶ್ರೀ ಹರಿಶ್ಚಂದ್ರ ಶೆಟ್ಟಿಗಾರ್ ಉಪಾಧ್ಯಕ್ಷರೇ ಗ್ರಾಮ ಪಂಚಾಯತ್ ಕೊನಾಜೆ ನಮ್ಮ ಪ್ರತಿ ವರ್ಷಲ ನಮ್ಮೊಟ್ಟಿಗೆ ಮಲ್ಲ ರೀತಿಯ ಸಹಕಾರ ಕೊರದು ದೇವರೇನಿಯರಿಗೆ ಪಂಚಾಯತಿನ ಉಪಾಧ್ಯಕ್ಷರ ಅಪನಂಚಿನ ಅವಕಾಶ ಕೊಡ್ತಾರೆ ಇನ್ನು ನಮ್ಮ ಕಾರ್ಯಕ್ರಮ ನಮ್ಮೊಟ್ಟಿಗೆಲ್ಲರೇ ಮೇರೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತಂದಲ್ಲ ಹರಿಶ್ಚಂದ್ರ ಶೆಟ್ಟಿಗಾರ್ ಬೇರೆಗೆ ಮಿಥುನ್ ಶೆಟ್ಟಿಗಾರ್ ಬೇರೆ ಶಾಲುಪಾರ್ದು ಮಾನಾದಿಗೆ ಮಲ್ಪಡೋದು ಏನೊಂದಿಲ್ಲ ನಮ್ಮೊಟ್ಟಿಗೆಲ್ಲರೇ ಎಂಕಲ ಮೋಕೆದ 11ನೇ ಬಲಳಿ ಪ್ರತಿಯೊಂದು ಕಾರ್ಯಕ್ರಮಗಳ ಎಂಗಳೊಟ್ಟಿಗೆ ರಜತ ಮಹೋತ್ಸವದ ಕೆಲವೊಂದು ಕಾರ್ಯಕ್ರಮಗಳ ಎಂಗಳೊಟ್ಟಿಗೆ ಬರ್ತದೆ ಸಲಹೆ ಸಹಕಾರ ಕೊರೊಂದು ಪ್ರತಿಯೊಂದು ವರ್ಷಲ ಗಣೇಶೋತ್ಸವದ ವೇದಿಕೆ ಬರ್ತದೆ ನಮಗೆ ಸಲಹೆ ಸೂಚನೆ ಸಹಕಾರ ಕೊರೊಂದು ಜವನರನ್ನೇ ಬೆರಿಬೊಟ್ಟುನ ಹಂಚಿನಾರೆ ಶ್ರೀ ರಮಣಾಥ ಶೆಟ್ಟಿ ಕಕ್ಕೆ ಮಜಲಿ ಮೇರೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತೊಂದುಲ್ಲೆ ರಮಣಾಥ ಶೆಟ್ಟಿ ಬೇರೆಗೆ ಲೋಹಿತ್ ಬೇರೆ ಶಾಲುಪಾರ್ದು ಮಾನಾದಿಗೆ ಮಲ್ಪಡೋದು ಏನೊಂದಿಲ್ಲ ಇನ್ನಿತ ಪ್ರಮುಖ ಬಿನ್ನೆರ್ನ ಸಾಲುಳ್ಳರೆ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಪುತ್ತೂರು ಮಾತಾರಲ್ಲ ನಿರೀಕ್ಷಿತ ಲೆಕ್ಕ ಅರುಣನ್ನೇ ಬರ್ಬೇರ ಅಂತ ಎಂಗ್ಲಿಗೆ ಮುರಾನ್ ದೊಕ್ಕ ಮಾತಾರಲ್ಲ ಒಂದು ಅರುಣನ್ನೇ ಬರ್ಬೇರತ್ತ ಕಾರ್ಯಕ್ರಮಕ್ಕೆ ಖಂಡಿತವಾದಲ್ಲ ಬರ್ಬೇರ ಬಂದ ಸಮಯೋಚಿತವಾದ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮಕ್ಕೆ ಭಾಗಿಯಾದ ಇನ್ನಿತ ಈ ಸಭಾ ಕಾರ್ಯಕ್ರಮದ ಮೆರುಗುಣು ಜಾಸ್ತಿ ಮಂತಿದ್ದೇರಿ ಪ್ರೀತಿದ ಅರುಣನ್ನಗೆ ಉಡಲ್ ತೆಂಗಿನ ಸ್ವಾಗತ ಮಂತೊಂದಿಲ್ಲ ಅರುಣಣ್ಣಗೆ ಎಂಗಲ ಕೂಟದ ಅಧ್ಯಕ್ಷರಾಯಿನ ಸನತ್ ಕುಮಾರ್ ರೈ ಬೇರೆ ಶಾಲ್ಪಾರ್ದು ಮಾನಾದಿಗೆ ಮನ್ಪಡೋದಕ್ಕೆ ಏನೊಂದಿಲ್ಲ ಸ್ಥಳೀಯ ಪಂಚಾಯತ್ ಸದಸ್ಯರಾಯಿನ ಶೈಲೇಶ್ ಅಜ್ಜನ್ ಅಸೈಗೋಳಿ ಮೇರ್ಲ ನಮ್ಮೊಟ್ಟಿಗೆಲ್ಲರೇ ರಜತ ಮಹೋತ್ಸವದ ಮಾತಾ ಕಾರ್ಯಕ್ರಮಗಳ ತಮರ್ದಾಪುನಂಚಿನ ಸಹಕಾರ ಕೊರನಂಚಿನ ಶೈಲೇಶ್ ಅಂಜನ್ ಅಸೈಗೋಳಿ ಮೇರೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತಂದಿಲ್ಲ ಶೈಲೇಶ್ ಬೇರೆಗೆ ಪ್ರವೀಣ್ ಬೇರೆ ಶಾಲ್ಪಾರ್ದು ಮಾನಾದಿಗೆ ಮನ್ಪಡೋದಕ್ಕೆ ಏನೊಂದಿಲ್ಲ ಪತ್ತನಂಚಿನ ಮಾತಾ ಬಿನ್ನೆರಣೆ ವೇದಿಕೆದ ಮುಂಭಾಗಡುಪ್ಪನಂಚಿನ ಅತಿಥಿ ಗಣ್ಯರಣೆ ಮಾಧ್ಯಮ ಮಿತ್ರರನೆ ಮಾತಿರಲ್ಲ ಒಂಜೇ ಪಾತ್ರಡೆ ಸ್ವಾಗತ ಮಂತಂದು ಎಲ್ಲ ಸ್ವಾಗತ ಬಸ್ ನಮಗೆ ಜೈ ಶ್ರೀರಾಮ್ ಎದುಕೊನ ಕಟ್ಟುಕಟ್ಟಲೇನೆ ನೆರವೇರಿಸೈನ ಶಿವಪ್ರಸಾದ್ ಕಕ್ಕೆ ಮಜಲ್ ಬೇರೆಗೆ ಎಡ್ಡೆಪ್ಪು ನಿನ್ನೊಂದು ಕರಿನ 24 ವರ್ಷಡು ಜೈ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಪಂಪಿನ ಕೂಟ ಬುಲೆ ಒಂದು ಬತ್ತಿನ ಒಂಜಿ ಎಲ್ಯ ಸಿಂಹಾವಲೋಕನ ಕೂಟದ ಗುರುಕಾರ್ಯನ ಸನತ್ ಕುಮಾರ್ ರೈ ಬೇರೆ ಜೈ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಪಂಪಿನ ಸಂಘಟನೆ ಕರಿನ 25 ವರ್ಷದ ದುಂಬುಗು ಕಕ್ಕೆ ಮಜಲು ಪರಿಸರದ ರಾಮನಗರ ಪಂಪಿನ ಜಾಗೆಡು ಒಂಜಿ ಐನಾಜಿ ಜನ ಎಲ್ಲೆಲ್ಲೆ ಜೋಕುಲು ಒಂಜಿ ಸಾದಿದ ಬರಿಟ್ ಗೋಂಕುದ ಮರತ ಆಡಿಟ್ ಒಂಜಿ ಎಲ್ಯ ಗಣೇಶನ ಮೂರ್ತಿನ ಮಂತದ ಗಣೇಶದ ಚತುರ್ಥಿ ದಾನಿ
ಬೇಲಿದ ಪೂದಿದು ಪೂಜೆ ಮಲ್ತದು ಬಯ್ಯಗಾನಗ ಅವೇ ಮೂರ್ತಿನ ಸೈಕಲ್ಡ್ ದೀದು ಮೆರವಣಿಗೆ ಮಲ್ತದು ಗುಯಲಿಗೆ ವಿಸರ್ಜನೆ ಮಲ್ಪುವೇರು. ಈ ಕಾರ್ಯಕ್ರಮನು ಅಪಗ ಇತ್ತಿನಂಚಿನ ನಮ್ಮೊಟ್ಟಿಗೆ ನಮ್ಮ ಹಿರಿಯರ ಆಯ್ನಂಚಿನ ದಿವಂಗತ ವಸಂತ ಶೆಟ್ಟಿಗಾರ್ ಈ ಜೋಕುಲೆನ್ ಸೇರ್ಪಾದ ಒಂಜಿ ಸಂಘಟನೆದ ಮೂಲಕ ಈ ಗಣೇಶೋತ್ಸವನು ಮಲ್ಪಿನ ಆಲೋಚನೆ ಮಲ್ತೇರು. ಅಂಚಿನ ಆಲೋಚನೆಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತತ್ವ ಸಿದ್ಧಾಂತದ ಅಡಿಟ್ ಆಯ್ನಂಚಿನ ಕೂಟನೆ ಜೈ ಶ್ರೀರಾಮ್ ಫ್ರೆಂಡ್ ಸರ್ಕಲ್. ಒಂಜನೇ ವರ್ಷದ ಗಣಪತಿನ ಸಾದಿ ಬರಿಟ್ ಪೂಜೆ ಪುರಸ್ಕಾರ ಆಂಡಲ 2ನೇ ವರ್ಷಗೂ ಐನ್ ಚಪ್ಪರದ ಉಲಾಯಿ ಕುಲ್ಲಾದ ಪರಮೇಶ್ವರ ಭಟ್ರನ ನೇತೃತ್ವಡು ಪೂಜೆ ಮಲ್ಪಾದ ಮೆರವಣಿಗೆ ಮೂಲಕ ವಿಸರ್ಜನೆ ಮಲ್ಪುವ ವರ್ಷ ಕರಿಲಕ್ಕನೆ ಈ ಉತ್ಸವಗೂ ನಮ್ಮ ಊರದ ಮಾತಾ ಹಿರಿಯ ಕುಲ್ಲ ಮಾತೇರ್ನಕಲ್ಲ ಮಲ್ಲ ಮಟ್ಟದ ಸಹಕಾರ ಮಲ್ಪುವೆರು. ಅಂಚೆನೆ ವರ್ಷ ಕರಿಲಕ್ಕನೆ ದುಂಬುದ 5ನೇ ವರ್ಷ ಅನಗ ನಮ್ಮ ಊಡು ಕುಲ್ಲಾಯಿನಂಚಿನ ಗಣೇಶ ಮೂರ್ತಿನ ಮೆರವಣಿಗೆದ ಮೂಲಕ ಈ ಸೈಟ್ದ ಪರಿಸರದ ಭಾಗಗೂ ಮೆರವಣಿಗೆ ಬರ್ಪುಲಕ ಆಪುಂಡು. ಐದು ಬೊಕ್ಕ 6ನೇ ವರ್ಷದ ಬೊಕ್ಕ ಇನಿ ಮುಟ್ಟಗಲ ಈ ಅಸೇಗೋಳಿ ಕೇಂದ್ರ ಮೈದಾನಡ್ ಅಸೇಗೋಳಿ ಗಣೇಶೋತ್ಸವ ಪನ್ಪುನ ಮಲ್ಲ ಮಟ್ಟದ ಕಾರ್ಯಕ್ರಮಡು ನಡತೊಂದುಂಡು. ಅಂಚಾದ ಈ 25 ವರ್ಷಡು ಇನಿಕ್ ನಮ್ಮ ಸಂಘಗೂ 25 ವರ್ಷ ಆಪುಂಡು. ಈ 24 ವರ್ಷಡು ಗಣೇಶೋತ್ಸವ ಕರಿಣ ಆಗಸ್ಟ್ 31ನೇ ತಾರೀಕಿಗೆ ಆಪುಂಡು. ಆ ಸಮಯಡ್ ನಮ್ಮ 25ನೇ ವರ್ಷದ ಆಲೋಚನೆ ಮಂತದು ನಮ್ಮ ಸಂಘದ ಮಾತಾ ಜವನಿರ್ಲ ಒಟ್ಟು ಸೇರಿದು 25ನೇ ವರ್ಷದ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾದ ಮನ್ಪೊಡು ಪಣದು ಒಂಜಿ 24 ಕಾರ್ಯಕ್ರಮದ ಅಟ್ಟನೆಲ್ಲ ಮನ್ಪುವೆರು ಐತ ಪ್ರತಿ ಒಂಜಿ ಕಾರ್ಯಕ್ರಮಗಳ ಒಂಜೊಂಜಿ ನಮ್ಮ ಸಂಘದ ಸದಸ್ಯರು ಸಂಚಾಲಕರಾದ ಜವಾಬ್ದಾರಿ ಇಲ್ಲದೆತುನುವೆರು. ದುಂಬುಗು ಈ ಕಾರ್ಯಕ್ರಮನು ಅಪಗ ಎಂಕಲು ಒಂಜಿ ರೀತಿಡು ಕೊಲ್ಲುದು ಆಲೋಚನೆ ಮಂತುಂಡಲ 24 ಕಾರ್ಯಕ್ರಮ ತಿಂಗಳಿಗೂ ಪ್ರತಿ ತಿಂಗಳಿಗೂ 2 ಕಾರ್ಯಕ್ರಮದ ಲಕ ಮಲ್ಪುನ ಆತು ಸುಲಭ ಆತು ಎಂಕಲೆಗಳ ಅಪಗ ಆಲೋಚನೆ ಇತ್ತು. ಆಂಡಲ ಊರ್ದ ಅಂಚನೆ ಮುಲ್ಪದ ಮಾತಾ ಗಣ್ಯರ್ನಲ ಜವನೇರ್ನಲ ಸಂಘಟನೆದಲ ಸಹಕಾರದೆತ್ತೊಂದು ಸುರುಕಾದ ಮಂತಿನ ಕಾರ್ಯಕ್ರಮನೇ ಎಂಕಲು ಶಿಕ್ಷಕರ ದಿನಾಚರಣೆ. ಆಗಸ್ಟ್ 31 ತಾನಿ ಗಣೇಶ ಚತುರ್ಥಿ ಇತ್ತುಂಡಲ ಸೆಪ್ಟೆಂಬರ್ 5ನೇ ತಾನಿ ಶಿಕ್ಷಕರ ದಿನಾಚರಣೆ ಇಂದು ಬರಿತ ವಿದ್ಯೋದಯ ಶಾಲೆಡ್ ನಮ್ಮ ಮಾತ ಸೇರ್ದು ಅಲ್ತ ಶಿಕ್ಷಕ ವೃಂದದ ಕಲೆಗೆ ಗೌರವ ಕೊರ್ಪುನ ಮೂಲಕ ಕಾರ್ಯಕ್ರಮನು ಸುರುಕಾದ ಶುರು ಮಲ್ಪ. ಐದು ಬೊಕ್ಕ ನಮ್ಮ ಮುಲ್ಪನೆ ಮುಟ್ಟದ ಅಮೃತಧಾರ ಗೋಶಾಲೆಗೆ ಒಂಜಿ ಗೋವಿಗಾಗಿ ಮೇವು ಪನ್ಪುನ ಕಾರ್ಯಕ್ರಮನ ಮಲ್ಪವ ಐತ ಒಟ್ಟಿಗೆ ಐತ ನಂತರ ಸ್ವಚ್ಛ ಭಾರತ್ ಅಂಚನೆ ಗೋಪೂಜೆ ಅಂಚನೆ ನಮ್ಮ ಸಂಘದ ಅಧ್ಯಕ್ಷರಾಯನ ಮಾಜಿ ಅಧ್ಯಕ್ಷರಾಯನ ದಿವಂಗತ ವಸಂತ ಶೆಟ್ಟಿಗಾರ್ ಮೇರ್ನ ಪುಣ್ಯಸ್ಮರಣೆ ರಕ್ತದಾನ ಶಿಬಿರ ಅಂಚನೆ ನಮ್ಮ ಊರದ ಅಂಗನವಾಡಿಗೆ ಸುಣ್ಣ ಬಣ್ಣ ಕೊರ್ಪುನ ಕಾರ್ಯಕ್ರಮಲ ಐತೊಟ್ಟಿಗೆ ಜವನೆರೆಗೆ ಬೋಡಾದ ಒಂಜಿ ಕ್ರಿಕೆಟ್ ಪಂದ್ಯಾಟ ಅಂಚನೆ ಕನ್ನಡೊಂದಿನ ಮನ್ಪುನ ಕಾರ್ಯಕ್ರಮಲ ಅಟ್ಟನೆ ಮಲ್ಪುವ. ಆ ಕನ್ನಡೊಂದಿನ ಮಂತಿನ ಕಾರ್ಯಕ್ರಮಡು ಐದು ಬೊಕ್ಕ ಆ ಕಂಡನು ಅಂಚನೆ ಬುಡಾಂದೆ ಬುಳೆ ದೆಪ್ಪುನಂಚಿನ ಒಂಜಿ ಆಲೋಚನೆ ಎಲ್ಲ ಮನ್ಪುವ. ಆಂಡ ಕೊನೆಗಾದ ನೀರ್ದ ಅಭಾವರ್ದಾದ್ರ ಐಟ್ ಎಂಕಲ್ ಎನ್ನಿನ ಬುಲೆ ತಿಕ್ಕುಜಿ ಆಂಡಲ ಒಂತೆ ಬೈ ತಿಕ್ಕಿನೇನು ಎಂಕಲ್ ಮಾತ ಜವನರ ಸಂಘದ ಜವನರು ಸೇರಿದು ದೆತ್ತಂಬೋದು ನಮ್ಮ ಗ್ರಾಮದ ದೈವಸ್ಥಾನದ ಬಸವಗ ಅರ್ಪಣೆ ಮನ್ಪುವ. ಅಂಚನೆ ಐದು ಬೊಕ್ಕ ನಮ್ಮ ಊರ್ದ ಮಾತಾ
ಜನಕ್ಲೆಲ್ಲ ಸೇರ್ಪಾದ ಒಂಜಿ ಧಾರ್ಮಿಕ ಪ್ರವಾಸದ ಕಾರ್ಯಕ್ರಮ ಮಲ್ಪುವ ಅಂಚನೆ ನಮ್ಮ ಊರ್ದ ದೈವಸ್ಥಾನದ ಸ್ವಚ್ಛತೆಲ ಅಂಚನೆ ಶೈಕ್ಷಣಿಕ ದತ್ತು ಸ್ವೀಕಾರ ವಿಶ್ವ ಯೋಗ ದಿನಾಚರಣೆ ಗುರುಪೂರ್ಣಿಮೆ ದಾನಿ ನಮ್ಮ ಗುರುವಂದನೆ ಕಾರ್ಯಕ್ರಮ ಮಲ್ಪುವ ಐತ ಒಟ್ಟಿಗೆ ನಮ್ಮ ದೇಶಕ್ಕೆ ನಮ್ಮ ಗಡಿಕಾಪುನ ಸೈನಿಕರಿಗೆ ಗೌರವ ಸಲ್ಲಿಸುವ ಮೂಲಕ ಕಾರ್ಗಿಲ್ ವಿಜಯ ದಿವಸ ಆಚರಣೆಯನ್ನ ನಮ್ಮ ಮಲ್ಪುವ ಐತ ಒಟ್ಟಿಗೆ ನಮ್ಮ ಊರ್ದ ಜನಗಳಿಗೆ ಉಪಕಾರ ಆಪುನಂಚಿನ ಆಭಾ ಕಾರ್ಡ್ ನೋಂದಣಿ ಅಭಿಯಾನ ಐತ ಒಟ್ಟಿಗೆ ಅಮೃತ ದಾರ ಗೋಶಾಲೆಡೆ ಗೋಮಾಶಾಸನ ಪಜೇರು ಗೋನಿತಾಶ್ರಮದ ಸ್ವಚ್ಛತೆ ಐತ ಒಟ್ಟಿಗೂ ವನ ಮಹೋತ್ಸವ ಕಾರ್ಯಕ್ರಮ ಅಂಜನೆ ಪ್ರತಿಯೊಂದು ಕಾರ್ಯಕ್ರಮಡ್ಲ ಒಟ್ಟು ಇನಿಕ್ ನಮ್ಮ ಸಂಘದ 25 ಕಾರ್ಯಕ್ರಮ ಮುಗಿಯುಂಡು ಇಂದು ಇನ್ನಿತ ಈ 25 ಕಾರ್ಯಕ್ರಮ ಆವಡೋದಾಂಡ ವರ್ಷ ಪೂರ್ತಿ ನೆಕ್ ಮಲ್ಲ ಮಟ್ಟದ ಸಹಕಾರ ಕೊರ್ನಕ್ಲಿಗೆ ಮಾತೆರೆಗಳ ಯಾನ ಮಲ್ಲ ಮಟ್ಟದ ಒಂಜಿ ಅಭಿನಂದನೆ ಸಲ್ಲಿಸ ಒಂದುಲ್ಲ ಐತ ಒಟ್ಟಿಗೆ ಇನಿ ಈ ಕಾರ್ಯಕ್ರಮ ಪೊರ್ಲು ರೀತಿ ನಡಪಡೋದಾಂಡ ನಿಖಲ ಮಾತೆರ್ನಲ ಸಹಕಾರ ಅತಿ ಹೆಚ್ಚಿನ ರೀತಿ ಉಂಡು ಅಂಚನೆ ಇಂಚಿನ ಸಹಕಾರ ನನ್ನ ದುಂಬುಗಳ ಉಪ್ಪಡೊಂದು ಬನ್ನೊಂದು ಎನ್ನ ರಡ್ಡು ಪಾತ್ರೆನು ಉಂತಾವೆ ಸನತ್ ಕುಮಾರ್ ರೈಂಬೇರಿಗೆ ಎಡ್ಡೆ ಪುಣ್ಯನ್ಯೊಂದು ಬೊಳ್ಳಿ ಪರ್ಬದ ಲೇಸ್ದ ತುಡರರ್ಲಾದ ಉದೀಪನ ಮಲ್ಪನ ಪೊರ್ತು ಉದೀಪನ ಮಲ್ಪೆರೆ ನಮ್ಮೊಟ್ಟುಗುಲ್ಲೆರು ಮುಲ್ಕಿ ಸೀಮೆದ ಯುವ ಅರಸರಾಯಿನ ಶ್ರೀಯುತ ಗೌತಮ್ ಜೈನ್ ಬೇರೆ ನೊಟ್ಟುಗು ಬತ್ತಿಂಚಿ ಬಿನ್ನೆರು ಈ ಉದೀಪನ ಲೇಸಿಗೆ ಸಾಕ್ಷಿ ಅವಡೊಂದುಕೇನು ಮತ್ತಿನ ಉರೇರೆಗಳ ಎಡ್ಡೆ ಪುಣ್ಯನ್ನೊಂದು ಬಂಧುಗಳೇ, ಇವತ್ತು ಜೈ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಅಸೈಗೋಳಿ ಈ ರಜತ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೇವೆ. ಬಹುಶಃ ಇದು ನನಗೂ ಕೂಡ ಅನಿರೀಕ್ಷಿತ. ಕಳೆದ 4-5 ವರ್ಷಗಳಿಂದ ನನ್ನ ಆತ್ಮೀಯ ಸ್ನೇಹಿತರು ಹೌದು ಲೋಹಿತ್ ಅವರು ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬರಬೇಕು ಅಂತ ಹೇಳುವಂಥದ್ದು ಕರೀತಾ ಇದ್ರು. ಆದರೆ ನನ್ನ ಅನಿವಾರ್ಯತೆಯಿಂದಾಗಿ ನನಗೆ ಬರಲಿಕ್ಕೆ ಆಗಿರಲಿಲ್ಲ. ಬಹುಶಃ ಇವತ್ತು ಇದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಜೈ ಶ್ರೀರಾಮ್ ಫ್ರೆಂಡ್ ಸರ್ಕಲ್ನ ಕಾರ್ಯಕ್ರಮಗಳನ್ನು, ಅವರ ಚಟುವಟಿಕೆಗಳನ್ನು ನಾನು ಬಹಳ ಸೂಕ್ಷ್ಮವಾಗಿ ನಾನು ಗಮನಿಸಿದ್ದೇನೆ. ಅವರು ಎಲ್ಲ ಸಮಾಜಮುಖ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇಂತಹ ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳು ಜೈ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ನಿಂದ ನಮ್ಮ ಸಮಾಜಕ್ಕೆ ಮೂಡಿಬರಲಿ, ಇದಕ್ಕೆ ನಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ನಮ್ಮ ಮುಲ್ಕಿ ಅರಮನೆಯ ಪರವಾಗಿ ವಿಶೇಷವಾಗಿ ನಾನು ಇವರಿಗೆ ಈ ಫ್ರೆಂಡ್ ಸರ್ಕಲ್ಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಮುಲ್ಕಿ ಅರಮನೆ ಪರವಾಗಿ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಖಂಡಿತವಾಗಿಯೂ ಸಹಕಾರ ಇರ್ತದೆ ಅಂತ ಹೇಳುವಂತಹ ಮಾತುಗಳನ್ನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ನಮ್ಮೆಲ್ಲರಿಗೂ ಶ್ರೀ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವರು ಹಾಗೆ ಮುಲ್ಕಿ ಅರಮನೆ ಶ್ರೀ ಚಂದ್ರನಾಥ ಸ್ವಾಮಿ ಬಸ್ದಿಯ ದೇವರು ಎಲ್ಲರಿಗೂ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ನನ್ನೆರಡು ಮಾತುಗಳಿಗೆ ಇತಿಶ್ಯನ್ನು ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗೌತಮ್ ಜೈನ್ ಬೇರೆಗೆ ಸಂಘದ ಕಡೆಯರ್ದು ಎಡ್ಡೆ ಪುಣ್ಯನ್ನೊಂದು ನನ್ನ ದುಂಬಗೆ ಪಾತೆರ್ರಲ್ಲೇರು ಶ್ರೀ ಅರಸು ಪೈಂದೋಷ್ಣಾಯ ಪೊಸಭೂತ ಬಂಟ ದೇವಸ್ಥಾನ ಬೆಲ್ಮಬರಿಕೆ ಆಡಳಿತ ಮುಕ್ತೇಶ್ವರಯ್ಯನ ಶ್ರೀಯುತ ಅಶೋಕ್ ರೈ ಬೇರೆ ಅಯ್ಯಪ್ಪ ಸ್ವಾಮಿಗೆ ಶರಣಲೆತ್ತಂದು ಗ್ರಾಮ ದೈವ ಶ್ರೀ ಅರಸು ಪೈಂದೋಷ್ಣಾಯ ಪೊಸಭೂತ ದೈವಲ್ನ ಅಣುದೆತ್ತೊಂದು ಅಂಜನೆ ಕ್ಷೇತ್ರಪಾಲೆ ಕೊರಗಜ್ಜೆ ಅಂಚನೆ ಗುಳಿಗಜ್ಜನ ನೆನೆತೊಂದು ಮಲ್ಲ ಕೆಲಸ ರಜತ ಮಹೋತ್ಸವ ಶ್ರೀ ರಾಮ್ ಫ್ರೆಂಡ್ ಸರ್ಕಲ್ ಮುಗಲ್ನ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮ ಏಪಲ ಯಂಕ್ ಈ ಕಾರ್ಯಕ್ರಮ ಭಾಗವಹಿಸ್ತಾರೆ ಅವಜಿ ಪಂಡ ಈ ಕಾರ್ಯಕ್ರಮ ಏಪಲ ಎಲ್ಲದ ಇದೆ ನೋಟಾಪ್ನೆ ಚೌತಿ ಪಂಡ ಎಂಕ್ಲೆಗ್ ನಮ್ಮ ದೈವದ ಒಂಜಿ ಆಲ್ನ ಚಾಕಿರ್ದೆ ಅಂಚನೆ ಈ ಜವಣಿಯರ ಪೂರ ನಮ್ಮ ದೈವದ ಚಾಕಿರ್ದ ಕಲ್ನೇ ಪಣಲಿ ದಯ ಪಂಡ ಈ ದೈವ ನಮ್ಮ ಗ್ರಾಮ ದೈವದ ಒಂಜಿ ಮಣ್ಣಡು ಸುರುಕಾದ ಮಲ್ತಿನ ಒಂಜಿ ಎಲ್ಯ
ಗಣಪತಿ ದೀದು ಬಂಡ ಜೋಗುಲು ದಿನಂಚಿನ ಗಣಪತಿ ಇನಿ 25ನೇ ವರ್ಷ ಅವಳು ಬಂಡ ಐಕ್ ಮಾರಿ ಬಲ್ಲ ಐತೆಟ್ಟಿಗೆ ಇನಿ ನಮ್ಮ ನೆನೆಪೊಡ ಇನಿ ವಸಂತ್ ಶೆಟ್ಟಿಗಾರ್ ಆರು ಈ ಎಲ್ಲ ಜೋಕ್ಲೆಲ್ಲ ಆರಪ್ಪಗ ಒಂದೇ ಸೀನಿಯರ್ ನೆಟ್ ಆರು ಜೋಕ್ಲೆನ್ ಬತ್ತೊಂದು ಆ ಗಣಪತಿ ದೀನ ಕಾರ್ಯಕ್ರಮ ದೆತ್ತೊಂದು ಇನಿ ಈತ್ ಮಟ್ಟ ಹಸೆಗುಳಿ ಮಟ್ಟದ ಮೈದಾನ ಮಲ್ಪೋಡು ನಾಡ ಐಟ್ ಭಾರಿ ಪರಿಶ್ರಮ ಒಯ್ದರು ಅಂಚನೆ ಆರ್ನ ಒಟ್ಟಿಗೆ ಇತ್ತೆ ಉಳ್ಳೇರು ನಮ್ಮ ಆರ್ನ ಮೆಗ್ಗಿ ರತ್ನಾಕರ್ ಶೆಟ್ಟಿಗಾರ್ ಅಂಚನೆ ಶಿವಪ್ರಸಾದ್ ಬೊಕ್ಕ ಸನತ್ ರೈಕರು ಮಾತ ಜವಣಿರು ಒಂದು ನಮ್ಮ ಯಾನ್ ಹೊರಪಂಡೆ ಕುಡರ ಪಂಡ್ಪೆ ನಮ್ಮ ದೈವದ ಒಂಜಿ ಚಾಕಿರ್ದ ಕಲಿಪಂಡು ಯಾಲ್ನ ಚಾಕಿರ್ದೆ ಅಂಚ ಅದು ಆಗ್ಲಿಗ ದೈವದ ಅನುಗ್ರಹ ಉಂಡು ಅಂಚನೆ 25 ವರ್ಷ 25 ಕಾರ್ಯಕ್ರಮ ತುಲಿ ರಜತ ಮಹೋತ್ಸವದ ಒಂಜೊಂಜಿ ಕಾರ್ಯಕ್ರಮ ಉಂಡ ಇನಿ ಒಂಜಿ ಕಾರ್ಯಕ್ರಮ ಬೇರೆ ನಮ್ಗೆ ಬಾರಿ ಬಂಗಾಪುಡು ಅಂಚ ಅದು ಈ ಜವಣಿರು ಇನಿ 25 ಕಾರ್ಯಕ್ರಮ ಐಟ್ಲ ರಡ್ಡ ಕಾರ್ಯಕ್ರಮ ಯಾಲ್ನ ಭಾಗವಹಿಸದೆ ಒಂಜಿ ಕೆಸರು ಗದ್ದೆ ಓಟ ಮಲ್ತದು ಇನಿ ಪೂರ ಐಟ್ ಡ್ಯಾನ್ಸ್ ಮಲ್ತದು ಪಡ್ದು ಎತ್ತದು ಎಲ್ಲ ದಾಲಜಿ ಕೆಸ ಕಂಡೋ ನೀರಿಜಿ ಅಂಚಿನ ಒಂಜಿ ನೆಟ್ ಸಮಯ ಇಡ್ಲ ಐನು ಬಿತ್ತದ ಒಂಜಿ ಕೃಷಿ ಮಲ್ಪಗ ನಮ್ಮ ನಿಜವಾದ ನಮ್ಮ ಪುಟದ ಬಲದಿನ ಕೃಷಿ ಇಟ್ಟು ಇನಿ ಐನು ನಮ್ಮ ಮರತದ ಆಂಡ ಆ ಜವಣಿರ ಐನು ನೆನೆಪು ಮಲ್ತದು ಐಗೆ ಬಿತ್ತನಾಗ ಬಿತ್ತು ಬಿಡತ್ತ ದಾದಾನು ಅಂಜನ ಬಾಲಕೃಷ್ಣ ಬಂಡರು ಬಿತ್ತು ಯಾನ್ ಕೊರ್ಪೆ ಬಿತ್ತಗ ಅದು ಏನಡ ಬಂಡಿರು ಸನತನ ಬಿತ್ತಗ ಆಯ್ತ ನೆನ್ನು ಕೊಯ್ದು ನಮ್ಮ ದೈವದ ಬಸವ ಕೊರಕ ಅಂತ ಆಂಡ ದೇವರ ದಾದನ ಮುನಿಯರು ಈ ಸರಿ ಬರ್ಸನೇ ಬತ್ತಿಜಿ ಒಂಜಿ 2 ವರ್ಷ ಬೈದನಲ್ಲ ಆ ಬುಲೆ ಬಾರಿ ಪೊರ್ಲುಡು ಆತು ಅಂಚ ಅದು ಆಂಡ ಬಿತ್ತನಲ್ಲ ಐನು ಬೊಕ್ಕಲ ಐನು ಕೊಯ್ದು ಐತ ನೆನ್ನು ಬಸವ ಒಪ್ಪಿಸ್ತದೇರು ಅವು ಎಡ್ಡೆ ಕೆಲಸ ಅಂಚನೆ ಬುಕ್ಕೊಂಜಿ ಕೆಲಸಗಳು ಏನು ಭಾಗಿಸ ಬಂಡ ನಮ್ಮ ದೈವದ ಸಾನದವಳು ಅಂಗಣ ಸ್ವಚ್ಛತೆ ಐಟ್ಲ ಏನು ಭಾಗವಹಿಸಿದೆ ಅವಳ ಎಡ್ಡೆ ಕೆಲಸ ಐಟ್ ಕುಡಂಜಿ ತುಲೆ ರಡ್ಡು ಜೋಕ್ಲಿನ ದತ್ತದೆ ತಂದು ಅಕ್ಲ ಇಡೀ ವರ್ಷದ ಶೈಕ್ಷಣಿಕ ಖರ್ಚುನು ದೆತೊಂದು ಜವಣಿರು ಅಕ್ಲೆ ಮಲ್ಲ ತಾಟಿ ನಿಗಳು ಕೊರಳಾಪುಡು ದಯಬಂಡ 25 ಕಾರ್ಯಕ್ರಮ ಅಂಡ ಅವು ಸಾಧಾರಣ ಎಲ್ಲ ವಿಷಯ ಆಯ್ತು ಇನ್ನು ಒಂಜಿ ಕೆಲಸ ಬೇರೆ ನನಗೆ ಬಾರಿ ಬಂಗ ಒಂಜಿ ಕಾರ್ಯಕ್ರಮನೇ ನಮ್ಮ ಬಾರಿ ಬಂಗೊಂಡು ಮಾಡ್ಬೋದು ಅಂಜೆ 25 ಕಾರ್ಯಕ್ರಮ ಅಲ್ದದು ಎಡ್ಡೆ ರೀತಿಡು ಬುಕ್ಕೊಂಜಿ ಪಂಪೆಯನ್ನು ಈ ಗಣಪತಿ ದೇವರು ಜೋಕುಲು ಸುಮಾರು ಅಂಚನೆ ಜೋಕುಲ್ನ ಗಣಪತಿ ಪಂಡದು ಇತ್ತೆ ಪ್ರಸಿದ್ಧಿ ಪಡಿನ ಬಾಮಲ್ಲ ಕ್ಷೇತ್ರ ಸೌತಡ್ಗ ಒಂಜಿ ಸುಮಾರು ಅನಾದಿ ಕಾಲದ್ದು ಜೋಕುಲು ಕಾಡು ಮೇವು ಕೈಕಂಜಿ ಮೇಪನ ಜೋಕುಲು ಪೂರ ಇಲ್ಲಿ ಊಡ್ದಾಗ್ಲು ಕೈಕಂಜಿ ಮೇಪನ ಜೋಕುಲು ತೌತೆ ಪತ್ತೊಂದು ಪೋಂದುಲಿಗೆ ಓಡೆಂದಿಗೆ ಎನ್ನಾಗ ಜೋಕುಲ್ನ ಕಾಡದ ಒಟ್ಟು ತೌತೆದು ಇದು ಆರಾಧನೆವಂತನ ಗಣಪತಿ ಇನಿ ಬಾರಿ ಮಲ್ಲ ಕ್ಷೇತ್ರ ಸೌತಡ್ಕ ಅಂಚನೆ ಸೌತಡ್ಕಾಗ ಬಯಲು ಗಣಪತಿಯಿಂದ ಪಡ್ಪೇರು ಐಕೆ ಇನಿ ದೇವಸ್ಥಾನ ಆದಿ ದಯಪಂಡ ದೇವಸ್ಥಾನ ಒಂಜಿ ದಿನೊಟ್ಟು ದೇವಸ್ಥಾನ ಕಟ್ಟೋಡು ಅಂಚನೆ ಐತೆ ಮುಗುಳಿ ಕಾಶಿಗೆ ತೋಜೋಡಿಗೆ ಪಂಡ ಆತ್ಮಲ್ಲ ಕೆಲಸ ಮಾಡ್ಪಂಜಿನ ಈತಿನಾಟ ಏರ್ಲ ಬೈಜೇರ್ ಮಾಡದು ಇನಿ ಆ ಶೋಕದ ದೇವಸ್ಥಾನ ಶೋಕದ ಬಯಲು ಗಣಪತಿ ಇನಿ ನಮ್ಮ ಮಾತ ಇಡೀ ದೇಶಡು ಪ್ರಸಿದ್ಧ ಅಂಚಿನ ಸೌತಡ್ಕ ಕ್ಷೇತ್ರ ಅಂಚನೆ ಇಂದುವೇ ಜೋಕುಲು ಕಕ್ಕೆ ಮಜಲ್ದು ದೀನಂಚಿನ ಗಣಪತಿ ನನಾತ್ ಇನಿ 25ನೇ ವರ್ಷ ಕಾರ್ಯ ನನಾತ್ ಬೆಳಗಡೆ ಬಂಡದು ಆಕಳಿಗೆ ಆರೈಸೊಂದು ಆಕಳ 25ನೇ ವರ್ಷದ ರಜತ ಮಹೋತ್ಸವ ಸಂಭ್ರಮಕ್ಕೂ ಎಲ್ಲ ಆಕಳೊಟ್ಟಿಗೆ ಆಕಳಿಗೆ ಅಭಿನಂದಿಸೊಂದು ಎಲ್ಲ ರಡ್ಡು ಪಾತ್ರಗೂ ಜೈ ಹಿಂದ್. ಅಶೋಕ್ ರೈ ಬೇರೆಗೆ ಸಂಘದ ಕಡೆ ಹಿಡಿದು ಎಡ್ಡೆಪ್ಪು ಎನ್ನೆಂದು ನನ್ನ ದುಂಬಾಗ ಬೊಳ್ಳಿ ಪರ್ಬದ ನೆಲೆಟ್ಟು ನಡತಿನ ಧಾನ್ಯದಲ್ಲಿ ಗಣಪತಿ ರಂಗೋಲಿ ಬುಡ್ಪಾಯಿನ ಪಂತೊಡು ಇನಾಮು ಗೆಂದಿನ ಕ್ಲೆಗೆ ಇನಾಮು ಕೊರ್ಪಿನ ಕಟ್ಟೆ ನೆಟ್ಟೆ ಸುರುತ ಇನಾಮನು ಗೆಂದಿದ್ದೇರು ತ್ರಿಷಾ ಬೊಕ್ಕ ಚೈತ್ರ ಬೇರೆಗೆ ನಮ್ಮ ಕೋನಾಜ ಪಂಚಾಯತ್ ಉಪಾಧ್ಯಕ್ಷರಾಯಿನ ಹರಿಶ್ಚಂದ್ರ ಶೆಟ್ಟಿಗಾರ ಬೇರೆ ಇನಾಮು ಕೊರ್ದು ಮಾನಾದಿಗೆ ಮನ್ಪೊಡ್ದಕ್ಕೆ ಏನೊಂದಿಲ್ಲ ರಡ್ಡನ ಇನಾಮು ರಕ್ಷನ್ ಬೊಕ್ಕ ರಿತೇಶ್ ಮೂಜನ ಇನಾಮನು ರಡ್ಡು ತಂಡದ ಕೊಲು ಪಡೆಯೊಂದೇರು ಒಂಜಿ ಭವ್ಯ ಬೊಕ್ಕ ಧನುಜಾಕ್ಷಿ ವನಿತಾ ಬೊಕ್ಕ ಸುವರ್ಣ ಮಕ್ಕಳಿಗೆ ಪಂಚಾಯತ್ ಸದಸ್ಯರಾಯಿನ ಶೈಲೇಶ್ ಅಂಚನ್ ಬೇರೆ ಇನಾಮನು ಕೊರದು ಮಾನಾದಿಗೆ ಮನ್ಪೊಡೋದಕ್ಕೆ ಏನೊಂದಿಲ್ಲ ಭವ್ಯ ಬೊಕ್ಕ ಧನುಜಾಕ್ಷಿ ಬೈದಾರ ಭವ್ಯ ಬೊಕ್ಕ ಧನುಜಾಕ್ಷಿ ನನ್ನದು ಮಗ ಈತ್ ವರ್ಷಡು ಎಂಕಲಿನೊಟ್ಟಗೂ ಎಂಕಲ್ನಕ್ಕಲಾದೆ ಸಹಕಾರ ಕೊರೊಂದಿತ್ತಿನ ಪೂಜೆದ ಭಟ್ರೈನ ಶ್ರೀ ಪರಮೇಶ್ವರ ಭಟ್ರು ಅಂಚನೆ ಕಾರ್ಯಕರ್ತರ ಮಲ್ತಿನ ಎಲ್ಲಿ ಬೇಲೆಲು ಕಡೆಕಾನಗ ಮಲ್ಲ ಬೇಲೆ ಆದ ಮಲ್ತಿಂಚಿ ಸಮಾಜ ಸೇವೆಲೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಕೋನಾಜೆ ಗ್ರಾಮದ ಪುದರು ಪೋಯಿನ ಪುಗರ್ತೆದ ಕೂಟ
ಸಾರ್ಥಕತೆದ ಸೇವೆ ಮಲ್ತೊಂದು ಬತ್ತಿನ ಸಪ್ತಸ್ವರ ಕಲಾ ತಂಡ ಶಾರದಾನಗರ ಕೊನಾಜೆ ಅಂಚನೆ ವಿದ್ಯಾಭ್ಯಾಸದ ವಿಭಾಗಗಳು ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ದೆಟ್ಟು ಆಜಿನ ಸ್ಥಾನ ಪಡೆಯಿನ ಮುಚ್ಚಿಲ್ ಕೊಡಿದ ಹರ್ಷಿತ ಎನ್ ಶೆಟ್ಟಿಗಾರ್ ಮಕ್ಕಳಿಗೆ ಗೌರವ ಕರ್ಪಣ ಹೊರತು ದಯಮಂತ ಮಕ್ಕಳು ವೇದಿಕೆಗೆ ಬರಡು ಮಕ್ಕಳು ಮಾತ ಸಭೆತ ತಾಟಿ ದೊಟ್ಟುಗು ಮಾನದಿಗೆ ನೆರೆ ಹರಿ ಓಂ. ಸಪ್ತಸ್ವರ ಕಲಾ ತಂಡ ರಿಜಿಸ್ಟರ್ ಕೊಣಾಜೆ ಪರಿಸರದಲ್ಲಿ ಹಿಂದುತ್ವದ ಭದ್ರಕೋಟೆಯನ್ನು ನಿರ್ಮಿಸಿಕೊಂಡು ಜನಮಾನಸದಲ್ಲಿ ರಾರಾಜಿಸುತ್ತಿರುವ ಸಂಸ್ಥೆಯೇ ಸಪ್ತಸ್ವರ ಕಲಾ ತಂಡ. ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸೇವಾ ಚಟುವಟಿಕೆಗಳನ್ನು ನಿರಂತರವಾಗಿ ಕಳೆದ 3 ದಶಕಗಳಿಂದ ನಡೆಸಿಕೊಂಡು ಬರುತ್ತಿರುವ ತಮಗೆ 2022-23ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಹಿಂದೂ ಸಂಸ್ಕೃತಿ ಆಚರಣೆ ಯಾವುದೇ ಇರಲಿ, ಮುಂಚೂಣಿಯಲ್ಲಿ ನಿಂತು ಸೇವೆ ಸಲ್ಲಿಸುವ ಸೇವಾಕರ್ತರು. ತನ್ನ ಸೇವಾ ಭವನದಲ್ಲಿ ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ಸಂಗೀತ, ಟ್ಯೂಷನ್ ತರಗತಿಗಳನ್ನು ಉಚಿತವಾಗಿ ನೀಡಿ ನಿರಂತರವಾಗಿ ಬಡ ಮಕ್ಕಳ ಸೇವೆ, ಬಡವರ ಮೇಲೆ ಕಾಳಜಿ, ರಕ್ತದಾನ, ಸಾಂಸ್ಕೃತಿಕ ಕಾರ್ಯಕ್ರಮ, ತುರ್ತು ಸೇವೆಯನ್ನು ನಡೆಸಿಕೊಂಡು ಬರುತ್ತಿರುವಿರಿ. ಧಾರ್ಮಿಕ ಸೇವಾ ಚಟುವಟಿಕೆಗಳನ್ನು ನಿರಂತರ ನಡೆಸಿಕೊಂಡು ಬರುತ್ತಿರುವ ತಮ್ಮಿಂದ ಇನ್ನಷ್ಟು ಸಮಾಜಮುಖಿ ಸೇವಾ ಚಟುವಟಿಕೆಗಳು ನಡೆದು ಬರಲಿ ಎಂಬ ಹಾರೈಕೆಯೊಂದಿಗೆ ತಮಗೆ ಈ ಅಭಿನಂದನಾ ಫಲಕವನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀ KN ಪರಮೇಶ್ವರ ಭಟ್ ದೊಡ್ಡಮಣಿ. ಪರಮ ಪಾವನೆ ಭಾರತ ಮಾತೆಯ ಪುಣ್ಯ ಭೂಮಿಯಲ್ಲಿ ಜನಿಸಿರುವುದೇ ಧನ್ಯ. ಯೋಗ್ಯ ಕುಲದಲ್ಲಿ ಸಕಲ ಕಲಾ ಸಂಪನ್ನರಾಗುವುದೇ ನಮ್ಮ ಪೂರ್ವಜನ್ಮದ ಪುಣ್ಯ. ಶ್ರೇಷ್ಠ ಬಾಣಸಿಕರಾಗಿ ದೇವತಾ ಆರಾಧನೆಯ ಪೌರೋಹಿತ್ಯ ಮಾಡಿ ಕಳೆದ 24 ವರ್ಷಗಳಿಂದ ತಮ್ಮ ಅಸೈಗೊಳ್ಳಿ ಗಣೇಶೋತ್ಸವದ ದೇವತಾ ಪೂಜಾ ಕೈಂಕರ್ಯಗಳನ್ನು ಮಾಡಿ ಸಾರ್ಥಕ ಜೀವನವನ್ನು ನಡೆಸಿದ್ದೀರಿ. ನಿಮ್ಮ ಈ ಸೇವೆಗೆ ವಿಘ್ನ ವಿನಾಶಕ ಮಹಾಗಣಪತಿ ಸದಾ ಕಾವಲಾಗಲಿ ಎಂದು ಹಾರೈಸುತ್ತಾ ಈ ಅಭಿನಂದನಾ ಫಲಕವನ್ನು ಸಮರ್ಪಿಸುತ್ತಿದ್ದೇವೆ. ಕುಮಾರಿ ಹರ್ಷಿತಾ ಎನ್ ಶೆಟ್ಟಿಗಾರ್. ಸಾಧನೆಯ ಹಾದಿಯಲ್ಲಿ ಗುರಿಯ ಬೆಳಕು ಹಿರಿದಾಗಿರುವಾಗ ನಡುವೆ ಬಂದು ಕಗ್ಗತ್ತಲೆಯು ಕಾಣದೆ ಹೋಗಬಹುದು. ಸೋಲುಗಳೆಂದರೆ ಊಟದಲ್ಲಿ ಸಿಗುವ ಕಲ್ಲಿನ ಹಾಗೆ. ಕಲ್ಲನ್ನು ತೆಗೆದುಕೊಂಡು ಊಟ ಮಾಡಬೇಕೇ ಹೊರತು ಊಟವನ್ನು ಬಿಸಾಡಿದರೆ ಏನು ಸಾರ್ಥಕ ಎಂಬ ಮಾತಿನಂತೆ ಎಲ್ಲ ಅಡೆತಡೆಗಳನ್ನು ದಾಟಿ ವಿದ್ಯಾಭ್ಯಾಸದಲ್ಲಿ ಸದಾ ಮುಂದಿರುವ ಕುಮಾರಿ ಹರ್ಷಿತಾ ಎನ್ ಶೆಟ್ಟಿಗಾರ್ ಇವರು ಉಳ್ಳಾಲ ತಾಲೂಕಿನ ಕೊಣಾಜೆ ಗ್ರಾಮದ ಮುಚ್ಚಿಲ್ಕೋಡಿಯಲ್ಲಿ ಶ್ರೀ ನಾಗೇಶ್ ಶೆಟ್ಟಿಗಾರ್ ಹಾಗೂ ಶ್ರೀಮತಿ ನೇತ್ರಾವತಿ ಶೆಟ್ಟಿಗಾರ್ ಇವರ ಒಬ್ಬಳೆ ಮುದ್ದಿನ ಮಗಳು. ದೇರಲಗಟ್ಟೆಯ ಕಣಚೂರ್ ಪಬ್ಲಿಕ್ ಶಾಲೆಯಲ್ಲಿ SSLCಯಲ್ಲಿ CGPA ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿ. ತಲಪಾಡಿಯ ಶಾರದಾ ವಿದ್ಯಾನಿಕೇತನ PU ಕಾಲೇಜಿನಲ್ಲಿ PUC ಪರೀಕ್ಷೆಯಲ್ಲಿ 93.33% ಅಂಕ ತೆಗೆದು ತೇರ್ಗಡೆಗೊಂಡಿದ್ದಾರೆ. PA ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದಿರುವ ಫೇಸ್ ತೀರ್ಮಾನ ಯೋಜನೆಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಇದೇ ಕಾಲೇಜಿನಲ್ಲಿ ನಡೆದಿರುವ ಪೇಸ್ ಕೌಶಲ್ಯ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ಶಾಲಾ ದಿವಸದಲ್ಲಿ ಭಾಷಣ ಮತ್ತು ಕ್ರೀಡೆಯಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಪ್ರಸ್ತುತ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ PA ಇಂಜಿನಿಯರಿಂಗ್ ಕಾಲೇಜು ನಡುಪದವು ಇಲ್ಲಿ ನಡೆದಿರುವ ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ 6ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಇವರ ವಿದ್ಯಾಭ್ಯಾಸದ ಮುಂದಿನ ಜೀವನವು ಸುಗಮವಾಗಿ ಸಾಗಲು ವಿಘ್ನ ವಿನಾಯಕನು ಇವರನ್ನು ಸಂಪೂರ್ಣವಾಗಿ ಆಶೀರ್ವದಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಜೈ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ ಇದರ 25ನೇ ರಜತ ಸಂಭ್ರಮದ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸುತ್ತಿದ್ದೇವೆ. ಜೈ ಶ್ರೀರಾಮ್.
ಕರಿನ 24 ವರ್ಷ ದಿಂಚಿ ಎಂಕ್ಲಿನ ಚೌತಿ ಮಲ್ಪೆರೆ ಎಂಕ್ಲೆಗೆ ಸಂಪೂರ್ಣ ಸಹಕಾರ ಕೊರೊಂದು ಎಂಕ್ಲನೊಟ್ಟಿಗೂ ಪಾಲು ಪಡೆಯೊಂದು ಬೈದಿನಕ್ಲೆ ಎಂಕುಲು ಕೊರ್ಪುನಂಚಿನ ಕಿರು ಕಾಣಿಕೆಯನ್ನು ಸ್ವೀಕಾರ ಮಲ್ಪಡು ಬಜರಂಗದಳ ವೀರಕೇಸರಿ ಶಾಖೆ ಅಸ್ಸೈಗೋಳಿ. ಬಜರಂಗದಳ ವೀರಕೇಸರಿ ಶಾಖೆ ಹನುಮಾನ್ ಫ್ರೆಂಡ್ಸ್ ಅಸ್ಸೈಗೋಳಿ. ಟೀಮ್ ಶಿವಾಜಿ ದಕ್ಕಲು ಬತ್ತಿತ್ತನ ದಯಮಲ್ತ ವೇದಿಕೆ ದಂಚಿ ಬರಡು ಟೀಮ್ ಶಿವಾಜಿ. AFC ದಕ್ಕಲು ಬಜರಂಗ ದಳದ ಕಾರ್ಯಕರ್ತರು ಹನುಮಾನ್ ಫ್ರೆಂಡ್ಸ್ ದಕ್ಕಲು ಎರಾನ್ ಲೈತನ ದಯಮಾಲ್ತದ ವೇದಿಕೆಗೆ ಬರಡು ಟೀಮ್ ಶಿವಾಜಿ ದಕ್ಕಲಿಗೆ ಅಭಿನಂದನೆ. ನನ್ನದುಂಬಗೆ ಇನಿತ ಲೇಸಿದ ಮುಖ್ಯ ಭಿನ್ನೆ ಪುತ್ತೂರು ಮಹಾಲಿಂಗೇಶ್ವರನ ಮನ್ನಡೆ ಬಾಲಗಂಗಾಧರ ತಿಲಕರ ಯೋಚನೆಗಳು ಇವತ್ತು ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಡ್ತಾ ಸನಾತನವಾಗಿರತಕ್ಕಂತಹ ಧರ್ಮ ಪರಂಪರೆಯನ್ನ ಉಳಿಸತಕ್ಕಂತಹ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಮಗೆಲ್ಲರಿಗೂ ಒಂದಷ್ಟು ಕಲ್ಪನೆಯನ್ನ ಕೊಟ್ಟಿದೆ. 4 ಗೋಡೆಗಳ ನಡುವೆ ಆರಾಧನೆ ಮಾಡಿಕೊಂಡಿರತಕ್ಕಂತಹ ಗಣೇಶೋತ್ಸವವನ್ನ ಸಾರ್ವಜನಿಕವಾಗಿ ನಾವೆಲ್ಲರೂ ಶ್ರದ್ಧೆಯಿಂದ ಆರಾಧನೆ ಮಾಡಬೇಕು. ಆ ಆರಾಧನೆಯ ಮುಖಾಂತರ ಇಡೀ ದೇಶಕ್ಕೆ ಶಕ್ತಿಯನ್ನ ಕೊಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥ ಬಾಲಗಂಗಾಧರ ತಿಲಕರ ಆ ಕಲ್ಪನೆಗಳು ಸಾಕಾರಗೊಂಡು ನಾವೆಲ್ಲರೂ ಇವತ್ತು ಸ್ವತಂತ್ರರಾಗಿ ಈ ರಾಷ್ಟ್ರದಲ್ಲಿ ಬದುಕತಕ್ಕಂತಹ ವಾತಾವರಣವನ್ನ ನಿರ್ಮಾಣ ಮಾಡಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 98 ವರ್ಷಗಳಲ್ಲಿ ಈ ಹಿಂದೂ ಸಮಾಜಕ್ಕೆ ನೋವು, ಅವಮಾನ, ಅಪಮಾನ, ಸಂಘರ್ಷ ನಡೆದಂತ ಎಲ್ಲ ಸಂದರ್ಭದಲ್ಲಿ ಕೂಡ ಸಮಾಜದ ಜೊತೆಗೆ ನಿಂತು ಹಿಂದುತ್ವವನ್ನ ಪ್ರತಿಪಾದನೆ ಮಾಡತಕ್ಕಂಥ ಮತ್ತು ಹಿಂದೂ ಸಮಾಜಕ್ಕೆ ಗೌರವ ಸಿಗಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಈ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಆ ಕೆಲಸದ ಪರಿಣಾಮ ಇವತ್ತು ಕೇಸರಿ ಧ್ವಜ ಹಾರಾಟ ಆಗುತ್ತೆ, ಬಂಟಿಂಗ್ಸ್ಗಳು ರಾರಾಜಿಸುತ್ತೆ. ನಾವೆಲ್ಲರೂ ಸನಾತನವಾಗಿರ್ತಕ್ಕಂಥ ಧರ್ಮವನ್ನ ಪ್ರತಿಪಾದನೆ ಮಾಡ್ತೇವೆ ಅನ್ನತಕ್ಕಂಥ ವಿಚಾರವನ್ನ ನಾವೆಲ್ಲರೂ ರಸ್ತೆಯಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಹೇಳತಕ್ಕಂಥ ಧೈರ್ಯವನ್ನ ನಮಗೆಲ್ಲರಿಗೂ ತಂದು ಕೊಟ್ಟಿದೆ. ಪ್ರಾಯಶಃ ಇವತ್ತಿನ ಅನಿವಾರ್ಯತೆಯು ಕೂಡ ಅದೇ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. 24 ವರ್ಷಗಳ ಹಿಂದೆ ಆ ಮಕ್ಕಳಿಂದ ಆರಂಭ ಆಗಿರ್ತಕ್ಕಂಥ ಈ ಗಣೇಶನ ವಿಗ್ರಹದ ಪ್ರತಿಷ್ಠೆ ಇವತ್ತು 25ನೇ ವರ್ಷಕ್ಕೆ ಅತ್ಯಂತ ವಿಜೃಂಭಣೆ ಮತ್ತು ಇಡೀ ಸಮಾಜಕ್ಕೆ ಧಾರ್ಮಿಕ ಚಿಂತನೆಯ ಜೊತೆಗೆ ಶಕ್ತಿಯನ್ನ ಕೊಡತಕ್ಕಂತಹ ಕಾರ್ಯವನ್ನ ಮಾಡತಕ್ಕಂಥ ವ್ಯವಸ್ಥೆಯವರೆಗೆ ತಲುಪಿದೆ. ಇವೆಲ್ಲವನ್ನ ಮಾಡೋದಕ್ಕೆ ಈ ಗಣೇಶೋತ್ಸವವನ್ನು ಅತ್ಯಂತ ಸಮರ್ಪಕವಾಗಿ ಮಾಡಬೇಕು. ಧಾರ್ಮಿಕ ಅನುಷ್ಠಾನಗಳ ಮುಖಾಂತರ ನಮ್ಮ ಶ್ರದ್ಧೆಯ ಪ್ರಕಟೀಕರಣ ಈ ಸಮಾಜದಲ್ಲಿ ಆಗಬೇಕು. ಧರ್ಮದ ಮೇಲೆ ಇರತಕ್ಕಂತಹ ನಂಬಿಕೆಗಳು 100 ವರ್ಷಗಳ ಕಾಲ ಉಳಿಬೇಕು ಅನ್ನತಕ್ಕಂಥ ಯೋಚನೆ ಹಿಡಿದು ಇದನ್ನ ಮುಂದುವರಿಸಿಕೊಂಡು ಹೋಗತಕ್ಕಂತಹ ಕೆಲಸ ಕಾರ್ಯವನ್ನ ವಸಂತರವರು ಮಾಡಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ನೆನಪಿಸಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ ಅಂತ ನಾನು ಭಾವಿಸಿದ್ದೇನೆ. 100 ವರ್ಷಗಳ ಕಾಲ ಈ ಧರ್ಮದ ಮೇಲಿನ ಆಕ್ರಮಣಗಳು, ಧರ್ಮದ ಮೇಲಿನ ನಂಬಿಕೆಗಳ ವಿರುದ್ಧ ನಡೆದಿರತಕ್ಕಂಥ ಷಡ್ಯಂತ್ರಗಳು, ಹಿಂದೂ ಸಮಾಜದ ಭಾವನೆಗಳ ವಿರುದ್ಧ ನಡೆದಿರತಕ್ಕಂಥ ಅನೇಕ ಚಟುವಟಿಕೆಗಳು, ಇವೆಲ್ಲವನ್ನ ಮೆಟ್ಟಿ ನಿಂತು ಮತ್ತೆ ಧರ್ಮವನ್ನ ನಾವು ಉಳಿಸ್ತೇವೆ ಅನ್ನತಕ್ಕಂಥ ಮಾಡಿರತಕ್ಕಂಥ ಸಂಕಲ್ಪ ಇವತ್ತು ನಮಗೆಲ್ಲರಿಗೂ ಅತ್ಯಂತ ಶಕ್ತಿಯನ್ನ ಕೊಟ್ಟಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ.
ಅನೇಕ ವರ್ಷಗಳ ಇತಿಹಾಸ ಪರಂಪರೆಗಳು, ಜಗತ್ತಿಗೆ ಬದುಕೋದಕ್ಕೆ ಕೊಟ್ಟಿರ್ತಕ್ಕಂಥ ಸಂಸ್ಕೃತಿಗಳು, ಸರ್ವೇ ಜನ ಸುಖಿನೋ ಭವಂತು ಅನ್ನತಕ್ಕಂಥ ಆಶಯದ ಜೊತೆಗೆ ಎಲ್ಲ ಧರ್ಮದವರಿಗೂ ಕೂಡ ಅವರವರ ಧರ್ಮವನ್ನ ಪ್ರತಿಪಾದನೆ ಮಾಡತಕ್ಕಂಥ, ಧರ್ಮಕ್ಕೆ ಗೌರವವನ್ನು ಕೊಡತಕ್ಕಂಥ ಈ ಪವಿತ್ರವಾಗಿರತಕ್ಕಂಥ ಭೂಮಿಯಲ್ಲಿ ಬದುಕೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮನೋಭೂಮಿಕೆಯ ಧರ್ಮ ಯಾವುದು ಅಂತ ಹೇಳಿದ್ರೆ ಹಿಂದೂ ಧರ್ಮ ಅನ್ನುವಂಥದ್ದನ್ನ ಇವತ್ತು ಸಮಾಜ ಒಪ್ಪಿಕೊಳ್ಳಬೇಕಾಗಿರ್ತಕ್ಕಂಥ ಸಂದರ್ಭ ಬಂದೋದಾಗಿದೆ. ನೂರಾರು ಸವಾಲುಗಳ ನಡುವೆ, ನೂರಾರು ಹೋರಾಟಗಳ ನಡುವೆ, ಸಾವಿರಾರು ಜನಗಳ ತ್ಯಾಗ ಬಲಿದಾನ ಈ ಧರ್ಮವನ್ನ ಉಳಿಸುವುದಕ್ಕೋಸ್ಕರ ಆಗಿರತಕ್ಕಂತಹ ವಿಚಾರಗಳು ನಮ್ಮ ಮನಸ್ಸಿನಲ್ಲಿದೆ. ಇವತ್ತು ಮತ್ತೆ ಮತ್ತೆ ಈ ಧರ್ಮವನ್ನ ಉಳಿಸಬೇಕು ಅಂತಕ್ಕಂಥ ಯೋಚನೆಯ ಅಡಿಯಲ್ಲಿ ಹೆಜ್ಜೆ ಇಡತಕ್ಕಂಥ ಸಂದರ್ಭದಲ್ಲಿ ಬಹುಸಂಖ್ಯಾತರ ಭಾವನೆಗಳಿಗೆ ಘಾಸಿಯನ್ನ ಮಾಡಬೇಕು, ಬಹುಸಂಖ್ಯಾತರ ಭಾವನೆಗಳಿಗೆ ಸಮಾಜದಲ್ಲಿ ಅಪಮಾನ ಮಾಡಬೇಕು, ಅವಮಾನ ಮಾಡಬೇಕು, ಯಾವ ಬಹುಸಂಖ್ಯಾತರ ಹಿಂದೂಗಳ ನಂಬಿಕೆಗಳಿಗೆ ದ್ರೋಹ ಮಾಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಧರ್ಮದ ವಿರುದ್ಧ ಹೇಳಿಕೆಗಳನ್ನ ಕೊಡತಕ್ಕಂಥ ವಿದ್ಯಮಾನಗಳನ್ನ ಕೂಡ ನಾವೆಲ್ಲ ಇವತ್ತು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಒಂದಷ್ಟು ದಿವಸಗಳ ಹಿಂದೆ ತಮಿಳುನಾಡಿನ ರಾಜಕಾರಣಿ ಉದಯ ಸ್ಟಾಲಿನ್ ಅನ್ನತಕ್ಕಂಥ ವ್ಯಕ್ತಿ ಕೊಟ್ಟಿರತಕ್ಕಂಥ ಹೇಳಿಕೆಗಳು ಯಾವ ಸನಾತನವಾಗಿರತಕ್ಕಂಥ ಧರ್ಮವನ್ನ ಅಳಿಸಿ ಹಾಕ್ತೇವೆ, ಡೆಂಗು ಮಲೇರಿಯಾದ ಮಾದರಿಯಲ್ಲಿ ಮತ್ತೆ ಹಿಂದೂ ಸಮಾಜದ ಮೇಲೆ, ಹಿಂದೂ ಸಮಾಜದ ನಂಬಿಕೆಗಳ ಮೇಲೆ ಸನಾತನವಾಗಿರ್ತಕ್ಕಂಥ ಧರ್ಮವನ್ನ ಮತ್ತೆ ಅಳಿಸ್ತೇವೆ ಅನ್ನತಕ್ಕಂಥ ಹೇಳಿಕೆಗಳನ್ನ ಕೊಡತಕ್ಕಂಥ ಸನ್ನಿವೇಶಗಳನ್ನ ನಾವೆಲ್ಲ ಇವತ್ತು ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಯಾವ ಉದಯ ಸ್ಟಾಲಿನ್ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನ ಇವತ್ತು ಸಮರ್ಥನೆ ಮಾಡತಕ್ಕಂಥ ಕರ್ನಾಟಕದ ರಾಜಕಾರಣ, ಯಾವ ಗೃಹ ಮಂತ್ರಿಯಾಗಿ ಸಾಮಾಜಿಕ ಬದ್ಧತೆಯ ಜೊತೆಗೆ ಸಾಮಾನ್ಯ ವ್ಯವಸ್ಥೆಗೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ರಾಜಕಾರಣಿ ಇದನ್ನ ಸಮರ್ಥನೆ ಮಾಡತಕ್ಕಂಥ ಕೆಲಸ ಕಾರ್ಯವನ್ನ ಮಾಡ್ತಾರೆ. ಯಾವ ಹಿಂದೂ ಸಮಾಜದ ಮೇಲೆ ಆಕ್ರಮಣವನ್ನ ಮಾಡತಕ್ಕಂಥ, ಹಿಂದೂ ಸಮಾಜದ ಸಂಸ್ಕೃತಿ ವಿಚಾರಧಾರೆಗಳನ್ನ ಅವಮಾನ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರ ಜೊತೆಗೆ ನಿಂತು ಅದನ್ನ ಸಮರ್ಥನೆ ಮಾಡ್ತಾ ಧರ್ಮದ ಮೇಲೆ ಹೋರಾಟವನ್ನ ಮಾಡೋದಕ್ಕೆ ಪ್ರಚೋದನೆ ಕೊಡತಕ್ಕಂಥ ಅನೇಕ ಸಂಗತಿಗಳನ್ನ ನಮ್ಮ ಕಣ್ಣ ಮುಂದೆ ಇವತ್ತು ನಾವೆಲ್ಲ ನೋಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಹಿಂದೂ ಸಮಾಜಕ್ಕೆ ಅತ್ಯಂತ ನೋವಾಗಿರ್ತಕ್ಕಂಥ ಸಂದರ್ಭ, ಹಿಂದೂ ಸಮಾಜದ ಭಾವನೆಗಳ ಪ್ರತೀಕವಾಗಿರತಕ್ಕಂಥ ಗೋಮಾತೆಯ ಹತ್ಯೆಯನ್ನ ಸಮರ್ಥನೆ ಮಾಡತಕ್ಕಂಥ ಮತ್ತು ಕಣ್ಣ ಎದುರು ನಮ್ಮ ತಾಯಿಯ ಮಾದರಿಯಲ್ಲಿ ನಾವು ಪ್ರೀತಿಸ್ತಾ ಇರತಕ್ಕಂಥ, ಗೌರವ ಕೊಡತಕ್ಕಂಥ ಗೋಹತ್ಯೆಯನ್ನ ಮಾಡೋದಕ್ಕೆ ಪ್ರೇರೇಪಣೆ ಕೊಡತಕ್ಕಂಥ ವಿದ್ಯಮಾನ, ಯಾವ ಈ ಸಂಸ್ಕೃತಿಯ ವಾರಸುದಾರರಾಗಿರ್ತಕ್ಕಂಥ ನಮ್ಮ ತಾಯಂದಿರು ಸಹೋದರಿಯರ ಮೇಲೆ ನಿತ್ಯವಾಗಿ ಆಕ್ರಮಣಗಳು, ಅತ್ಯಾಚಾರದಂತಹ ಘನಘೋರ ಕೃತ್ಯಗಳು ನಡೆಯತಕ್ಕಂಥ ಸನ್ನಿವೇಶ, ಈ ಸಮಾಜದ ಕೆಲಸವನ್ನ ಮಾಡತಕ್ಕಂಥ, ಕೇಸರಿಗೆ ಗೌರವ ಸಿಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತರ ಮೇಲೆ ವಿನಾಕಾರಣ ಕೇಸು ದಾಖಲು ಮಾಡಿ ಅವರನ್ನ ಗಡೀಪಾರು ಮಾಡತಕ್ಕಂಥ ಅನೇಕ ಸಂಗತಿಗಳ ನಡುವೆ ನಾವೆಲ್ಲ ಸಮಾಜದಲ್ಲಿ ಸಂಘಟಿತರಾಗಬೇಕು ಅನ್ನತಕ್ಕಂಥ ಯೋಚನೆಯನ್ನ, ಸಂಕಲ್ಪವನ್ನ ಮಾಡಬೇಕಾಗಿರತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಸನಾತನವಾಗಿರ್ತಕ್ಕಂತಹ ಧರ್ಮ ಪರಂಪರೆಯನ್ನ ಉಳಿಸತಕ್ಕಂತಹ ಪ್ರಾಮಾಣಿಕವಾಗಿರ್ತಕ್ಕಂತಹ ಪ್ರಯತ್ನಗಳು, ಈ ಸಮಾಜದಲ್ಲಿರ್ತಕ್ಕಂತಹ ಹಿಂದೂಗಳ ಮೇಲೆ ಆಕ್ರಮಣಗಳು, ನೋವುಗಳು ನಡೆದಂತಹ ಸಂದರ್ಭದಲ್ಲಿ ಅದನ್ನ ವಿರೋಧಿಸತಕ್ಕಂತಹ ಬೆಳವಣಿಗೆಗಳು, ಯಾವ ಈ ಸಮಾಜ ಅತ್ಯಂತ ಶ್ರದ್ಧೆಯಿಂದ ಕಾಣತಕ್ಕಂತಹ ಪಂಚಮಾನ ಬಿಂದುಗಳ ಮೇಲೆ ಅಪಮಾನ ಅವಮಾನಗಳು ಮಾಡಿರತಕ್ಕಂತಹ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನ ಕೊಡತಕ್ಕಂತ ಸಮಾಜವನ್ನ ನಿರ್ಮಾಣ ಮಾಡಿದ್ರೆ ಮಾತ್ರ ನಾವೆಲ್ಲರೂ ಇವತ್ತು ಆರಾಧನೆ ಮಾಡತಕ್ಕಂತ ಗಣೇಶೋತ್ಸವ ಮುಂದಿನ 100 ದಿವಸಗಳ ಕಾಲ ನಡೆಯೋದಕ್ಕೆ ಸಾಧ್ಯ.
ಈ ರೀತಿಯ ಯುವಕರಿಗೆ ಪ್ರೇರೇಪಣೆ ಮತ್ತು ಶಕ್ತಿಯನ್ನು ಕೊಡದಿದ್ರೆ ತ್ಯಾಗದ ಪ್ರತೀಕವಾಗಿರತಕ್ಕಂತ ಕೇಸರಿಯ ವಸ್ತ್ರವನ್ನ ಧಾರಣೆ ಮಾಡಿ ಸಮಾಜದಲ್ಲಿ ನಡೆಯೋದಕ್ಕೆ ಅಸಾಧ್ಯ ಅನ್ನತಕ್ಕಂತ ರೀತಿಯಲ್ಲಿ ಹಿಂದೂ ಸಮಾಜದ ಮೇಲೆ ಆಕ್ರಮಣಗಳನ್ನ ಮಾಡತಕ್ಕಂತ ಅನೇಕ ಕೆಲಸ ಕಾರ್ಯಗಳ ನಡುವೆ ಇವತ್ತು ಸಮಾಜವನ್ನ ಜಾಗೃತಿಗೊಳಿಸಬೇಕಾಗಿರತಕ್ಕಂತ ಸಂಗತಿಗಳನ್ನ ನಾವೆಲ್ಲ ಇವತ್ತು ತಿಳ್ಕೊಳ್ಬೇಕಾಗಿದೆ ಅಂತ ನಾನು ಭಾವಿಸಿದ್ದೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರೀತಿ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಾ ಸನಾತನವಾಗಿರತಕ್ಕಂಥ ಧರ್ಮ ಪರಂಪರೆಯನ್ನ ಉಳಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಸುದೀರ್ಘವಾಗಿ ಸುಮಾರು 98 ವರ್ಷಗಳ ಕಾಲ ಈ ಸಮಾಜದ ಜೊತೆಗೆ ಮತ್ತು ಸಂಘಟನೆಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನ ಮಾಡಿತು. ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಸಾಕಾರಗೊಳ್ಳಬೇಕು. ಅಯೋಧ್ಯೆಯಲ್ಲಿರ್ತಕ್ಕಂಥ ಮಂದಿರದ ಕನಸು ನನಸಾಗಬೇಕು. ಯಾವ ಹಿಂದೂ ಸಮಾಜ ಅತ್ಯಂತ ಶ್ರದ್ಧೆಯಿಂದ ಕಾಣತಕ್ಕಂಥ ಗೋಮಾತೆಯ ಹತ್ಯೆ ಶಾಶ್ವತವಾಗಿ ಈ ರಾಷ್ಟ್ರದಲ್ಲಿ ನಿಲ್ಲಬೇಕು. ಎಲ್ಲ ಯೋಚನೆಗಳ ನಡುವೆ ಅನೇಕ ಜನರ ತ್ಯಾಗ ಬಲಿದಾನ ಆಗಿರ್ತಕ್ಕಂಥ ಸನ್ನಿವೇಶಗಳು ನಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತಾ ಇದೆ. ಒಂದು 5 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದಿರತಕ್ಕಂಥ ರುದ್ರೇಶನ ಹತ್ಯೆ, ಶಿವಮೊಗ್ಗದಲ್ಲಿ ನಡೆದಿರತಕ್ಕಂತಹ ಪರೇಶ್ ಮೆಸ್ತಾನ ಹತ್ಯೆ, ಸುರತ್ಕಲ್ಲಿನಲ್ಲಿ ನಡೆದಿರತಕ್ಕಂತಹ ದೀಪಕ್ ರಾವ್ನ ಹತ್ಯೆ, ಬಂಟ್ವಾಳದಲ್ಲಿ ನಡೆದಿರತಕ್ಕಂತಹ ಶರತ್ ಮಡಿವಾಳನ ಹತ್ಯೆ, ಮಡಿಕೇರಿಯಲ್ಲಿ ನಡೆದಿರತಕ್ಕಂತಹ ವಿಶ್ವ ಹಿಂದೂ ಪರಿಷತ್ತಿನ ಕುಟ್ಟಪ್ಪನ ಹತ್ಯೆ, 1 ವರ್ಷಗಳ ಹಿಂದೆ ಬೆಳ್ಳಾರಿಯಲ್ಲಿ ನಡೆದಿರತಕ್ಕಂತಹ ಪ್ರವೀಣ್ ನೆಟ್ಟಾರು ಅನ್ನತಕ್ಕಂತಹ ಕಾರ್ಯಕರ್ತನ ಹತ್ಯೆ ನಮ್ಮ ಕಣ್ಣ ಎದುರು ಇವತ್ತು ಕಾಣ್ತಾ ಇದೆ. ಅದೇ ರೀತಿಯ ವಾತಾವರಣ, ಅದೇ ರೀತಿಯ ಸಂದಿಗ್ಧತೆ, ಅದೇ ಮಾದರಿಯ ಆಡಳಿತ ಇವತ್ತು ಮತ್ತೆ ಕರ್ನಾಟಕದಲ್ಲಿ ಆಗುತ್ತಾ ಇದೆಯಾ ಅನ್ನತಕ್ಕಂತ ಸಂದೇಹ ಇವತ್ತು ನಮ್ಮ ಮನಸ್ಸಿನ ಮುಂದೆ ಇವತ್ತು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜಾಗೃತ ಸಮಾಜವನ್ನ ನಿರ್ಮಾಣ ಮಾಡತಕ್ಕಂತ ಕನಸು, ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಯನ್ನ ಸಾಕಾರಗೊಳಿಸತಕ್ಕಂತ ಸಂಕಲ್ಪ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗತಕ್ಕಂತ ಸಂದರ್ಭದಲ್ಲಿ ಮನೆ ಮನೆಯಲ್ಲಿಯೂ ಭಗವಧ್ವಜ ಹಾರಾಟ ಮಾಡತಕ್ಕಂತ, ಭಗವಧ್ವಜವನ್ನ ಹಾರಾಡಿಸತಕ್ಕಂತ ಸಂಕಲ್ಪವನ್ನ ನಾವೆಲ್ಲ ಇವತ್ತು ಮಾಡಿದಾಗ ಮಾತ್ರ ಸುಶಿಕ್ಷಿತವಾಗಿರ್ತಕ್ಕಂತ ಸಮಾಜದ ನಿರ್ಮಾಣವನ್ನ ಮಾಡಲಿಕ್ಕೆ ಸಾಧ್ಯ. 100 ವರ್ಷಗಳ ಕಾಲ ನಮ್ಮೆಲ್ಲ ಸಂಸ್ಕೃತಿ ವಿಚಾರ ಧಾರೆಗಳ ಮುಖಾಂತರ ಈ ಮುಂದಿನ ಪೀಳಿಗೆಗೆ ನಮ್ಮ ವಿಚಾರಧಾರೆಗಳನ್ನ ಕೂಡ ಕೊಂಡೋಗ್ಲಿಕ್ಕೆ ಸಾಧ್ಯ ಅನ್ನತಕ್ಕಂತ ಯೋಚನೆಯ ನಡುವೆ ಇವತ್ತು ನಾವೆಲ್ಲರೂ ಒಂದು ಭರವಸೆಯ ಬೆಳಕನ್ನ ಕಾಣ್ತಾ ಇದ್ದೇವೆ. ಈ ರಾಷ್ಟ್ರದಲ್ಲಿ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ರಾಜಕಾರಣದಲ್ಲಿ ಇಚ್ಛಾಶಕ್ತಿ ಇದ್ದಾಗ ಯಾವ ರೀತಿಯ ಆಡಳಿತವನ್ನ ಮಾಡಬೇಕು ಅನ್ನತಕ್ಕಂತ ಯೋಚನೆಯ ಅಡಿಯಲ್ಲಿ 9 ವರ್ಷಗಳಲ್ಲಿ ಈ ರಾಷ್ಟ್ರದಲ್ಲಿ ಆಗಿರತಕ್ಕಂತಹ ಬದಲಾವಣೆ, ವಿಶ್ವ ಗೌರವ ಕೊಡತಕ್ಕಂತಹ ಸನ್ನಿವೇಶ, ಯಾವ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂತಹ ಭಾರತ ಮಾತೆ ಮತ್ತೆ ಜಗಜ್ಜನನಿಯನ್ನಾಗಿ ಕಾಣತಕ್ಕಂತಹ ಸನ್ನಿವೇಶ, ಮುಂದಿನ ಒಂದಷ್ಟು ವರ್ಷಗಳಲ್ಲಿ ವಿಶ್ವಕ್ಕೆ ನೇತೃತ್ವವನ್ನು ಕೊಡತಕ್ಕಂತಹ ಶಕ್ತಿ ಈ ದೇಶಕ್ಕೆ ಬರ್ತದೆ ಅನ್ನತಕ್ಕಂತ ಆತ್ಮವಿಶ್ವಾಸ ಇವತ್ತು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಿಂದ ಆಗ್ತಾ ಇರುವಂತದ್ದು ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಒಬ್ಬ ಪ್ರಧಾನಿಯಾಗಿ ಅನೇಕ ವರ್ಷಗಳ ರಾಜಕಾರಣವನ್ನು ನಾವು ನೋಡಿದ್ದೇವೆ. ವಂಶ ಪಾರಂಪರ್ಯದ ರಾಜಕಾರಣ, ಅಧಿಕಾರಕ್ಕೋಸ್ಕರ ಹಿಂದೂಗಳನ್ನ ಶೋಷಣೆ ಮಾಡತಕ್ಕಂತಹ ರಾಜಕಾರಣ, ಅಧಿಕಾರಕ್ಕೋಸ್ಕರ ಈ ಸಮಾಜವನ್ನು ವಿಭಜನೆ ಮಾಡತಕ್ಕಂತಹ ರಾಜಕಾರಣ. ಆದರೆ ಕಳೆದ 9 ವರ್ಷಗಳಲ್ಲಿ ಸನಾತನವಾಗಿರ್ತಕ್ಕಂತಹ ಧರ್ಮವನ್ನ ರಕ್ಷಣೆ ಮಾಡ್ತೇವೆ ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಹೆಜ್ಜೆ ಇಡತಕ್ಕಂತ ರಾಜಕಾರಣ ಈ ರಾಷ್ಟ್ರದಲ್ಲಿ ಆಗಿದ್ರೆ ಅದು ನರೇಂದ್ರ ಮೋದಿ ಅವರ ರಾಜಕಾರಣದ ಮುಖಾಂತರ ಅನ್ನುವಂಥದ್ದಲ್ಲ ಇವತ್ತು ನಾವೆಲ್ಲ ಹೆಮ್ಮೆಯಿಂದ ಕೇಳಿಕೊಳ್ಳುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಆ ಹಿನ್ನೆಲೆಯಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನ ಮೂಡಿಸತಕ್ಕಂತಹ ಕೆಲಸ ಕಾರ್ಯಗಳು 100 ವರ್ಷಗಳ ಕಾಲ ಆಗಲಿ. ನಮ್ಮ ನಂಬಿಕೆಗಳನ್ನ ಮತ್ತೆ ಗಟ್ಟಿಗೊಳಿಸತಕ್ಕಂತಹ, ನಮ್ಮ ವಿಚಾರಧಾರೆಗಳನ್ನ ಸಮಾಜದಲ್ಲಿ ಅಳವಡಿಸತಕ್ಕಂತಹ, ಯಾವ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಮೆಟ್ಟಿ ನಿಂತು ಸನಾತನವಾಗಿರ್ತಕ್ಕಂತಹ ಸಂಸ್ಕೃತಿಯನ್ನ ನಮ್ಮ ಜೀವನದಲ್ಲಿ ಜೋಡಿಸತಕ್ಕಂತ ಕೆಲಸ ಕಾರ್ಯಗಳು ಮುಂದಿನ ದಿವಸದಲ್ಲಿ ಆಗಬೇಕು ಅನ್ನತಕ್ಕಂತ ಯೋಚನೆಯ ಅಡಿಯಲ್ಲಿ ಜೈ ಶ್ರೀರಾಮ್ ಫ್ರೆಂಡ್ಸ್ ಅವರು 25 ವರ್ಷಗಳಿಂದ ಈ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ.
ಇವತ್ತು ಸರ್ಕಾರ ಮಾಡತಕ್ಕಂತ ಕೆಲಸ ಕಾರ್ಯ ಇವತ್ತು ಶ್ರೀರಾಮ್ ಫ್ರೆಂಡ್ಸಿನ ಮುಖಾಂತರ ಆಗ್ತಾ ಇದೆ. ಯಾರು ಶೋಷಿತರು, ಯಾರು ಈ ಸಮಾಜದಲ್ಲಿ ಅಶಕ್ತರಿದ್ದಾರೆ ಅವರನ್ನ ಗುರುತಿಸಿ ಸಮಾಜದ ಮುಖ್ಯವಾಹಿನಿಗೆ ಜೋಡಿಸತಕ್ಕಂತ ಕೆಲಸ ಕಾರ್ಯ, ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗಿರತಕ್ಕಂತ ವಿದ್ಯಾರ್ಥಿಗಳನ್ನ ದತ್ತು ಸ್ವೀಕಾರ ಮಾಡಿ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಒಳ್ಳೆಯ ಪ್ರಜೆಯನ್ನಾಗಿ ನಿರ್ಮಾಣ ಮಾಡತಕ್ಕಂತ ಕೆಲಸ ಕಾರ್ಯಗಳು, ನಾವೆಲ್ಲ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂತ ಗೋಮಾತೆಯನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ಕಾರ್ಯಗಳು, ಧಾರ್ಮಿಕ ಚಿಂತನೆಯ ಜೊತೆಗೆ ಈ ಸಮಾಜಕ್ಕೆ ಗೌರವವನ್ನು ತರಬೇಕು ಅನ್ನತಕ್ಕಂತ ಯೋಚನೆಯ ಅಡಿಯಲ್ಲೇ ಗುರು ಪೌರ್ಣಿಮೆಯ ದಿವಸ ಗುರುವಂದನೆ ಮಾಡತಕ್ಕಂತ ಕೆಲಸ ಕಾರ್ಯವನ್ನ ಮಾಡ್ತಾ ಮಾಡ್ತಾ ಈ ಸಮಾಜಕ್ಕೆ ದೊಡ್ಡ ಶಕ್ತಿಯನ್ನು ತುಂಬತಕ್ಕಂತ ಕೆಲಸ ಕಾರ್ಯವನ್ನ ಶ್ರೀರಾಮ್ ಫ್ರೆಂಡ್ಸ್ ಅವರು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಇಡೀ ಜಿಲ್ಲೆಗೆ ಮಾದರಿಯಾಗಿರ್ತಕ್ಕಂತಹ ಕಾರ್ಯಕ್ರಮ ಇದು. ಯಾವ ಒಬ್ಬ ಬಾಲಕರಿಂದ ಆರಂಭಗೊಂಡಿರ್ತಕ್ಕಂಥ ಗಣೇಶೋತ್ಸವ ಸಂಘದ ಸಿದ್ಧಾಂತ, ಸಂಘದ ಶಿಕ್ಷಣವನ್ನ ಪಡೆದು ತಮಗೆ ಸ್ವಲ್ಪ ಮತ್ತು ಸಮಾಜಕ್ಕೆ ಸರ್ವಸ್ವ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಕಾರ್ಯವನ್ನ ಮಾಡಿದಾರಲ್ಲ, ಇದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಇನ್ನಷ್ಟು ಹೆಸರನ್ನ ತಂದಿದೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಾವೆಲ್ಲರೂ ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಅವರು ಮಾಡತಕ್ಕಂತ ಎಲ್ಲಾ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ತುಂಬತಕ್ಕಂತ ಕೆಲಸವನ್ನ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ಈ ಹಿನ್ನೆಲೆಯನ್ನ ಅರಿತುಕೊಂಡು ಮುಂದಿನ 100 ವರ್ಷಗಳ ಕಾಲ ಈ ಭಾಗದಲ್ಲಿ ಹಿಂದುತ್ವವನ್ನ ಪ್ರತಿಪಾದನೆ ಮಾಡತಕ್ಕಂತ ಶಕ್ತಿ ನಿಮಗೆ ಭಗವಂತ ಅನುಗ್ರಹಿಸಲಿ. ಯಾವ ಈ ಸಮಾಜಕ್ಕೆ ಮೇಲೆ ಶೋಷಣೆಗಳು, ಸಮಾಜದ ಮೇಲೆ ಅಪಮಾನಗಳು, ಅವಮಾನಗಳು ನಡೆದಂತ ಸಂದರ್ಭದಲ್ಲಿ ಈ ಶ್ರೀರಾಮ್ ಫ್ರೆಂಡ್ಸಿನ ಕಾರ್ಯಕರ್ತರ ಜೊತೆ ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂತ ಕೆಲಸವನ್ನ ಮಾಡ್ತೇನೆ ಅನ್ನತಕ್ಕಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಮ್ಮೆಲ್ಲರ ಕಲ್ಪನೆಗಳು, ಯೋಚನೆಗಳು ಸಾಕಾರಗೊಳ್ಳಿ, ಧಾರ್ಮಿಕ ಚಿಂತನೆಯ ಜೊತೆಗೆ ಆ ನಮ್ಮ ಸಂಸ್ಕೃತಿ ಧಾರೆಗಳನ್ನ ಉಳಿಸತಕ್ಕಂತ ಸಂಕಲ್ಪವನ್ನ ಗಣೇಶೋತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಮಾಡೋಣ. ನಾಳೆ ಅತ್ಯಂತ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂತ ಗಣೇಶನ ಪ್ರತಿಷ್ಠಾಪನೆ, ಧಾರ್ಮಿಕ ಕಾರ್ಯಕ್ರಮಗಳು, ಸಂಜೆ ಧಾರ್ಮಿಕ ಸಭೆಗಳ ಮುಖಾಂತರ ಕೊನೆಯಲ್ಲಿ ಶೋಭಾಯಾತ್ರೆ ನಡೀಲಿಕ್ಕಿದೆ. ಇವತ್ತು ಸರ್ಕಾರ ಶೋಭಾಯಾತ್ರೆಯನ್ನ ನಿಲ್ಲಿಸತಕ್ಕಂತ ಕೆಲಸ ಕಾರ್ಯವನ್ನ ಇವತ್ತು ಗಣೇಶೋತ್ಸವ ಸಮಿತಿಯವರನ್ನ ಸಭೆ ಕರೆದು ಆಯೋಜಕರ ಮೇಲೆ ಒತ್ತಡ ತರತಕ್ಕಂತ ಕೆಲಸ ಕಾರ್ಯವನ್ನ ಮಾಡ್ತಾ ಇದೆ. ಡಿಜೆಯನ್ನ ನೀವು ಮಾಡಬಾರದು, 10 ಗಂಟೆಯ ಒಳಗೆ ಈ ಕಾರ್ಯಕ್ರಮವನ್ನ ಮುಗಿಸಬೇಕು ಅನ್ನತಕ್ಕಂತ ಒತ್ತಡಗಳನ್ನ ಇಲಾಖೆಯ ಮುಖಾಂತರ ಇವತ್ತು ಮಾಡುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ದಯವಿಟ್ಟು ಬಂಧುಗಳೇ, ತಾವೆಲ್ಲ ಯೋಚನೆ ಮಾಡಬೇಕು. ಇಲಾಖೆ ಸರ್ಕಾರದ ಯಾವುದೇ ಒತ್ತಡಗಳನ್ನ ಪರಿಗಣಿಸದೆ ಯಾವ ರೀತಿಯಲ್ಲಿ ನೀವು ಪ್ರತಿ ವರ್ಷ ಗಣೇಶೋತ್ಸವವನ್ನ ಮಾಡ್ತೀರಾ, ಅದು ಡಿಜೆ ಇರಬಹುದು, ಕುಣಿತ ಇರಬಹುದು, ಧಾರ್ಮಿಕ ಚಿಂತನೆಗಳು ಇರಬಹುದು, ಇವೆಲ್ಲವನ್ನ ಅದೇ ಮಾದರಿಯಲ್ಲಿ ಮಾಡಬೇಕು ಅಂತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮತ್ತೆ ಸರ್ಕಾರಕ್ಕೆ ಮತ್ತು ಇಲಾಖಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಗಣೇಶೋತ್ಸವಕ್ಕೆ ಏನಾದರೂ ತೊಂದರೆಯನ್ನ ಮಾಡಿದ್ರೆ, ಗಣೇಶೋತ್ಸವದಲ್ಲಿ ಹಾಕಿರತಕ್ಕಂತ ಡಿಜೆಯನ್ನ ತೆಗೆಯತಕ್ಕಂತ ಪ್ರಯತ್ನವನ್ನ ಮಾಡಿದ್ರೆ ಇದೇ ನಿಮ್ಮ ಕೆಲಸ ಕಾರ್ಯಕ್ಕೋಸ್ಕರ ಸರ್ಕಾರ ಪತನ ಆದಿತು ಅನ್ನತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಿಮ್ಮ ಧಾರ್ಮಿಕ ಕಾರ್ಯಕ್ರಮಗಳು, ಶೋಭಾಯಾತ್ರೆಗಳು ಅತ್ಯಂತ ನಿರ್ವಿಘ್ನವಾಗಿ ನಡೆಯಲಿ ಅನ್ನತಕ್ಕಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ಧಾರ್ಮಿಕ ಚಿಂತನೆಯನ್ನ ಮಾಡ್ತಾ ಸನಾತನವಾಗಿರ್ತಕ್ಕಂತ ಧರ್ಮ ಪರಂಪರೆಯನ್ನ ಉಳಿಸತಕ್ಕಂತ ಪ್ರಾಮಾಣಿಕ ಕೆಲಸಗಳ ಕಾರ್ಯಗಳನ್ನ ಮುಂದಿನ ದಿವಸದಲ್ಲಿ ನೀವೆಲ್ಲರೂ ಮಾಡಿ ಅನ್ನತಕ್ಕಂತ ಆಶಯದ ಜೊತೆಗೆ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅರುಣಣ್ಣ ಎಂಗಲ್ನೊಟ್ಟಗು ಈರಿತ್ತು ಪೋರಂದಿತ್ತಂಡ ಎಂಕುಲ್ಲ ಈರ್ನೊಟ್ಟಗು ಯಾಪಲ ಉಪ್ಪಂದ ಪಣಂದು ಇರಗೆ ಸಂಘದ ಕಡೆದು ಎಡ್ಡೆಪ್ಪು ನಿನ್ನೊಂದು ಬಜರಂಗದಳ ವೀರಕೇಸರಿ ಶಾಖೆ ಮಕ್ಕಳು ನೆನಪುದ ಕಾಣಿಕೆಯನ್ನು ದೆತ್ತೊಂದರೆ ಬರೋದಕ್ಕೆ ಏನೊಂದಿಲ್ಲ. ಬಜರಂಗದಳ ವೀರಕೇಸರಿ ಶಾಖೆ ಅಂಚನೆ ಕೇಸರಿ ಫ್ರೆಂಡ್ಸ್ ಕಕ್ಕೆ ಮಜಲು ರಾಮನಗರ ಅಂಚನೆ 25ನೇ ವರ್ಷದ ಸಮಾರಂಭಡು ಎಂಕ್ಲೇನೆ ಗುರುತಿಸಿನ ಅಸೇಗೋಲಿ ಫ್ರೆಂಡ್ಸ್ ಸರ್ಕಲ್ ಮಕ್ಕಳ ಈ ವೇದಿಕೆಗೆ ಬರೋದಕ್ಕೆ ಏನೊಂದಿಲ್ಲ. ಟೀಮ್ ಶಿವಾಜಿ ದೇವರನ್ನ ಹನುಮಾನ್ ಫ್ರೆಂಡ್ಸ್ ದೇವರನ್ನ ಇತ್ತಂಡ ದಯಮಂತ ವೇದಿಕೆಗೆ ಬರೋಡು. ಹನುಮಾನ್ ಫ್ರೆಂಡ್ಸ್
ಸುರೇಶ್ ಚೌಟ ಅಧ್ಯಕ್ಷರು ಬಂಟರ ಸಂಘ ಉಲ್ಲಾಲ ವಲಯ ಬೆರೆಡ್ದು ರಡ್ಡು ಪಾತ್ಯಾರ 24 ವರ್ಷಕ್ಕೂ ತುಂಬು ಎಲ್ಲೆಲ್ಲಿ ಜೋಗುಲೊಂಜಿ ಸ್ಥಾಪನೆ ಮಂತನ ಗಣೇಶೋತ್ಸವ ಇನಿ 25ನೇ ವರ್ಷಗೂ ಕಾರ್ದಿತ್ತಂತೆ ಅಪಗ ಊರ್ದ ಹಿರಿಯಕ್ಕಳು ಒಂಜಿ ಪಾತ್ರ ಬಣಂತೇರಿ ಈ ಜೋಕುಲು ಇಂಚಿನ ಮಾತ ಮಲ್ಪುವ ಏಡಲ್ಲ ನೀನು ಕೇನಂದೆ ಬತ್ತಂದೆ ಮಲ್ತದ ನೀನು ನನ್ನ ಮುಂದುವರಿಯಂದು ಹೋವೇರ ಅನ್ಬಣ ಒಂಜಿ ಚಿಂತನೆ ವಸಂತ ಶೆಟ್ಟಿಗಾರನ ನೇತೃತ್ವಡು ಎಲ್ಲೆಲ್ಲ ಜೋಕಲ್ನ ಒಂಜಿ ಸಂಘಟನೆ ಈತ ಮಲ್ಲಿಗೆ ಬುಲೆದ ಮುಂತೊಡದು ನನ್ನ ಒಂದು ಎಲ್ಲಿಯ ಸಾಧನೆ ಎತ್ತಿ ನೆಟ್ಟಿ ಬೆನ್ನೊಲ್ಪಾದ ಒಂದು ಸಂಘ ಪರಿವಾರ ಸಂಘದ ಶಿಕ್ಷಣದ ಮುಖಾಂತರ ಈ ಜೋಕಲ್ನ ಒಂಜಿ ಎಡ್ಡೆ ಕೆಲಸ ಮಲ್ಪರೆ ಸಾಧ್ಯ ಆತನಂದು ಪಣದ ಈ ಪೊರ್ತುಡಿ ಪಣದಲ್ಲ ಬಂದುಲೆ ಇನಿ 24 ವರ್ಷಡು 25ನೇ ವರ್ಷ ಕಾರ್ದಿನಾಗ 25 ಕಾರ್ಯಕ್ರಮನು ಕೊಡ್ತಾನಂಚಿನ ಶ್ರೀರಾಮ ಪ್ರೋತ್ಸಾಹಕಲ್ ಪ್ರತಿಯೊಂದು ಕಾರ್ಯಕ್ರಮ ಬಾರಿ ಎಡ್ಡೆ ಕಾರ್ಯಕ್ರಮ ಜನಕಲ್ನ ಸೇವೆ ಮಲ್ಪನಂಚಿನ ಕಾರ್ಯಕ್ರಮ ದೈವದ ಚಾಕರಿ ಮನ್ಪನಂಚಿನ ಕಾರ್ಯಕ್ರಮ ದೇವರನ್ನ ಕೆಲಸ ಮನ್ಪನಂಚಿನ ಕಾರ್ಯಕ್ರಮ ಜನಸಾಮಾನ್ಯರನ್ನ ಕಷ್ಟಲೆಗೆ ಸ್ಪಂದನೆ ಮನ್ಪನಂಚಿನ ಕಾರ್ಯಕ್ರಮ ಅವತ್ತು 25 ಕಾರ್ಯಕ್ರಮಗಳು ಸೇರೋದುಂಟು ಇಂಚಿನ ಒಂಜಿ ಚಿಂತನೆ ಆ ಜವನಿಯರು ಮಲ್ತೆ ಇರೋದು ಅನ್ನೋದು ಭಾರಿ ಅಡ್ಡೆ ಕೆಲಸ ಎಲ್ಲದ ದಿನಟ್ಟು ಮುಲು ಗಣೇಶನ ವಿಗ್ರಹ ಕೊಣತದೆ ಐನ ಆರಾಧನೆ ಮಂತದೆ ಮಧ್ಯಾಹ್ನದ ಪೂಜೆ ಬಯ್ಯದ ಪೂಜೆ ಅದು ಐದಕ ವಿಸರ್ಜನೆಗೆ ಪೋಬುನು ಶ್ರೀ ಗಣೇಶನ ಪ್ರತಿ ವರ್ಷಲ ಸೇವೆ ಮಲ್ಪನಂಜನ ಈ ಶ್ರೀರಾಮ ಪಣಸರ್ಕಲ್ಗೆ ಅಂಜನೆ ಐತ ಮಾತಾ ಪದಾಧಿಕಾರಿಗಳ ಸರ್ವಶಕ್ತ ಮಹಾಗಣಪತಿ ಆಯುರಾರೋಗ್ಯ ಸುಖ ಸಂಪತ್ತಿನ ಕೊರಡು ಈ ಕೆಲಸ ನಿರಂತರವಾದ ಕೈದು ಮಲ್ಪೆರ ಪ್ರೇರಣೆ ಕೊರಡು ಆಯ್ಕೆ ಮಾತಿರಲಿ ನಮ್ಮ ಸೇರುನಂಚಿನ ಅವಕಾಶ ತಿಕ್ಕಾಡೋದು ಪಣಂದು ಈ ಕಾರ್ಯಕ್ರಮಕ್ಕೂ ಶುಭ ಕೋರೊಂದು ಎನ್ನ ರೆಡ್ಡ ಪಾತ್ರೆಗೂ ಮುಕ್ತಾಯದ ಚುಕ್ಕೆದೀವನು ಸುರೇಶ್ ಚೌಟರಿಗೆ ಅಭಿನಂದನೆ ಕೊರೊಂದು ನನ್ನ ದುಂಬಗೆ ಧನ್ಯವಾದ ದೇವೇಂದ್ರ ಕೋಟೆಯನ್ನು ಬೇರೆಡದು ಹರಿ ಓಂ ಜೈ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಕಕ್ಕೆಮಜಲು ರಾಮನಗರ ಇದರ 25ನೇ ವರ್ಷದ ರಜತ ಮಹೋತ್ಸವದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಶ್ರೀ ಸುರೇಶ್ ಚೌಟ ಅಧ್ಯಕ್ಷರು ಬಂಟರ ಸಂಘ ಉಳ್ಳಾಲ ವಲಯ ಇವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಮುಲ್ಕಿ ಅರಮನೆಯ ಯುವ ಅರಸರಾದ ಶ್ರೀಯುತ ಗೌತಮ್ ಜೈನ್ ಇವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಿಂದೂಗಳ ಹೃದಯ ಸಾಮ್ರಾಟರಾದ ಅರುಣಾ ಪುತ್ತಿಲ ಇವರಿಗೂ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ಅತಿಥಿಗಳಿಗೂ ಗೌರವ ಸನ್ಮಾನಗಳನ್ನು ಸ್ವೀಕರಿಸಿದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದ ಎಲ್ಲ ಸಂಘ ಸಂಸ್ಥೆಗಳಿಗೂ ಒಂದೇ ಮಾತಿನಲ್ಲಿ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಜೈ ಶ್ರೀರಾಮ್. ಅಭಿನಂದನೆ ರಾಧಕ್ಕ ಮೇರೆಗೆ.